ಹರೇ ಕೃಷ್ಣ. ಅಧ್ಯಾಯ 6 ಧ್ಯಾನ ಯೋಗ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಗೌರವಿತಾಯ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಅವಲೋಕನ. ಅಧ್ಯಾಯ 6 ಅಷ್ಟಾಂಗ ಯೋಗದಲ್ಲಿ ಮುನ್ನಡೆಯುವುದು. ಮೊದಲನೇ ಶ್ಲೋಕದಿಂದ 9ನೇ ಶ್ಲೋಕದಲ್ಲಿ, ನಂತರ ಅಷ್ಟಾಂಗ ಯೋಗದ ಹಂತಗಳು 10ರಿಂದ 32ನೇ ಶ್ಲೋಕ, ಮನಸ್ಸನ್ನು ನಿಯಂತ್ರಿಸುವ ಅವಶ್ಯಕತೆ 33ರಿಂದ 36ನೇ ಶ್ಲೋಕ, ವಿಫಲ ಯೋಗಿಯ ಗಮ್ಯಸ್ಥಾನ 37ರಿಂದ 45ನೇ ಶ್ಲೋಕ, ಭಕ್ತಿ ಯೋಗಿ ಅತ್ಯುನ್ನತ ಯೋಗಿ 46ರಿಂದ 47ನೇ ಶ್ಲೋಕ. ಯೋಗದ ನಿಜವಾದ ಅರ್ಥವೇನು? ಇದನ್ನು ನೀವು ಚಾಟ್ ನಲ್ಲಿ ಹೇಳ್ಬೋದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ಯೋಗ ಅಂತ ಹೇಳಿದ್ರೆ ಏನು? ಹರೇ ಕೃಷ್ಣ. ಸೊ ಇದು ಯೋಗನ? ಇದೆಲ್ಲವೂ ಕೂಡ ಯೋಗನ? ಅಷ್ಟಾಂಗ ಯೋಗ ಎಂದರೇನು? ಎಸ್, ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀ ಭಗವಾನುವಾಚ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ಓಕೆ, ಪೂರ್ಣಿಮಾ ಅವರು ಯೋಗ ಮನಸ್ಸಿನ ಸಿದ್ಧಿ ಅಂತ ಹಾಕಿದ್ದಾರೆ. ಪಲ್ಲವಿ ಅವರು ಅದ್ಯಾವುದು ಕೂಡ ಯೋಗ ಅಲ್ಲ ಅಂತ ಹೇಳಿದ್ದಾರೆ. ದೇವೋತ್ತಮ ಪರಮಪುರುಷನು ಹೇಳಿದನು, ಕರ್ಮಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ. ಅವನೇ ನಿಜವಾದ ಅನುಭಾವಿ. ಅಗ್ನಿಯನ್ನು ಹೊತ್ತಿಸದೆ ಕರ್ತವ್ಯವನ್ನು ಮಾಡದಿರುವವನು ಸನ್ಯಾಸಿಯಲ್ಲ, ಯೋಗಿಯಲ್ಲ. ಈ ಅಧ್ಯಾಯದಲ್ಲಿ ಅಷ್ಟಾಂಗ ಯೋಗದ ಬಗ್ಗೆ, ಅಂದ್ರೆ ಈ ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವುದು, ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸಲು ಈ ಅಷ್ಟಾಂಗ ಯೋಗ ಹೇಳುವಂಥದ್ದು ಒಂದು ಸಾಧನ ಅಂತ ಭಗವಂತ ವಿವರಿಸ್ತಾನೆ. ಆದ್ರೆ ಕಲಿಯುಗದಲ್ಲಿ ಅದು ಕಷ್ಟ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡ್ಬೇಕು ಅಂತ ಭಗವಂತ ಹೇಳ್ತಾನೆ. ಹೇಗೆ ಅಂತ ಹೇಳಿದ್ರೆ, ಈಗ ದೇಹದ ಭಾಗಗಳು ಇಡೀ ದೇಹದ ತೃಪ್ತಿಗಾಗಿ ಕೆಲಸ ಮಾಡ್ತದೆ. ದೇಹದ ಅಂಗಾಂಗಗಳು ಸ್ವಂತ ತೃಪ್ತಿಗಾಗಿ ಕೆಲಸ ಮಾಡೋದಿಲ್ಲ, ಇಡೀ ದೇಹದ ತೃಪ್ತಿಗಾಗಿ ಕೆಲಸ ಮಾಡ್ತದೆ. ಹಾಗೆಯೇ ವೈಯಕ್ತಿಕ ತೃಪ್ತಿಗಾಗಿ ಅಲ್ಲದೆ ಭಗವಂತನಿಗಾಗಿ ಮಾಡುವಂಥದ್ದು, ಭಗವಂತನ ಸೇವೆ ಮಾಡುವಂಥದ್ದು ಅವನು ಪರಿಪೂರ್ಣ ಸನ್ಯಾಸಿ, ಪರಿಪೂರ್ಣ ಯೋಗಿ ಅಂತ ಹೇಳಲಾಗ್ತದೆ. ಈಗ ನಿರಾಕಾರವಾದಿಗಳ ಗುರಿ ಏನಾಗಿರ್ತದೆ? ಭಗವಂತನೊಂದಿಗೆ ಒಂದಾಗೋದು. ಅದು ಕೂಡ ಸ್ವಾರ್ಥ. ಅವರಿಗೆ ಆ ಒಂದು ಇಚ್ಛೆ ಇರ್ತದೆ, ಸ್ವಾರ್ಥವೇ ಆಗಿರ್ತದೆ. ಹಠಯೋಗಿ ಅಂದ್ರೆ ಈಗ ಕಣ್ಣುಗಳನ್ನು ಮುಚ್ಚಿಕೊಂಡು ಧ್ಯಾನ ಮಾಡುವಂಥದ್ದು, ಅವರಿಗೆ ಕೂಡ ಒಂದು ಸ್ವಾರ್ಥ ಇರ್ತದೆ. ಏನಂತ ಹೇಳಿದ್ರೆ ಸಿದ್ಧಿಯನ್ನು ಪಡೆಯುವಂಥದ್ದು, ಅಷ್ಟಸಿದ್ಧಿಗಳನ್ನು ಪಡೆಯುವಂಥದ್ದು. ಅವರು ಕೂಡ ವ್ಯಕ್ತಿಗತವಾಗಿ ತೃಪ್ತಿಯನ್ನು ಹೊಂದುತ್ತಾರೆ, ತೃಪ್ತಿಯನ್ನು ಬಯಸ್ತಾರೆ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಸ್ವಾರ್ಥ ಇಲ್ಲದೆ ಭಗವಂತನ ಸೇವೆ ಮಾಡ್ತಾನೆ. ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕದಲ್ಲಿ ಹೇಳ್ತಾರೆ, ನದನಂ ನಜನಂ ನ ಸುಂದರಿಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾದ್ ಭಕ್ತಿ ರಹೇತು ಕೀರ್ತಯಿ. ಅಂದ್ರೆ ಕೃಷ್ಣ ಪ್ರಜ್ಞೆಯ ಮನುಷ್ಯನಿಗೆ ತನ್ನ ತೃಪ್ತಿಯ ಬಯಕೆ ಇರೋದಿಲ್ಲ. ಅಂದ್ರೆ ಈಗ ನಧನಂ, ಹಣ ಸಂಗ್ರಹಣೆ ಮಾಡ್ಬೇಕು ಅಂತ ಇರುತ್ತೆ, ಹಣ ಸಂಗ್ರಹ ಮಾಡ್ಬೇಕು ಅಂತ ಇರೋದಿಲ್ಲ. ನ ಜನಂ, ಒಂದಷ್ಟು ಜನ ಫಾಲೋವರ್ಸ್ ಬೇಕು ಅಂತ ಇರೋದಿಲ್ಲ. ನ ಸುಂದರಿ, ಸುಂದರಿಯರ ಅಪೇಕ್ಷೆ ಇರೋದಿಲ್ಲ. ಯಾವಾಗಲೂ ನೋಡಿದ್ರು ಭಗವಂತನ ಸೇವೆ ಮಾಡುವುದಕ್ಕೆ ಇಚ್ಛೆ ಇರ್ತದೆ. ಕೃಷ್ಣನ ಸೇವೆ ಮಾಡುವುದೊಂದೇ ಗುರಿಯಾಗಿರ್ತದೆ ಭಕ್ತರಿಗೆ ಅಂತ ಕೇಳುವಂಥದ್ದು. ಕರ್ಮಿ ಯೋಗಿ ಜ್ಞಾನಿ ಸಕಲೆಯ ಶಾಂತಿ ಕೇವಲ ಕೃಷ್ಣ ಭಕ್ತ, ಕೇವಲ ಭಕ್ತ ಶಾಂತ ಅಂತೇಳಿ. ಯಾಕಂತ ಹೇಳಿದ್ರೆ ಕರ್ಮಿ ಅಂತ ಹೇಳಿದ್ರೆ ಒಂದಷ್ಟು ಕೆಲಸ ಮಾಡ್ತಾರೆ, ಕೆಲಸ ಮಾಡಿ ಹಣ ಸಂಗ್ರಹಿಸಿ ಅವರ ಒಂದು ಇಂದ್ರಿಯ ಸುಖಕ್ಕೆ ಉಪಯೋಗಿಸುವಂಥದ್ದು. ಅದರಲ್ಲಿ ಕೂಡ ಅವರು ಶಾಂತವಾಗಿರೋದಿಲ್ಲ. ಇನ್ನು ಯೋಗಿ ಸಿದ್ಧಿಗಳನ್ನು ಪಡೆಯುವಂಥದ್ದು, ಅದರಲ್ಲಿ ಕೂಡ ಶಾಂತತೆ ಇರೋದಿಲ್ಲ. ನಂತರ ಜ್ಞಾನಿ, ಎಷ್ಟು ಜ್ಞಾನವನ್ನು ಒಂದು ಗಳಿಸಿದ್ರು ಕೂಡ ನೆಮ್ಮದಿ ಇರೋದಿಲ್ಲ. ಆದ್ರೆ ಭಕ್ತ ಯಾವಾಗ್ಲೂ ಕೂಡ ಶಾಂತವಾಗಿರ್ತಾನೆ. ನೀವು ಭಕ್ತರನ್ನು ನೋಡ್ಬೋದು, ಅವ್ರು ಯಾವಾಗ್ಲೂ ಹಸನ್ಮುಖರಾಗಿರ್ತಾರೆ. ಯಾಕಂದ್ರೆ ಅವರು ಭಕ್ತಿ ಸೇವೆಯನ್ನು ಮಾಡ್ತಾ ಇರ್ತಾರೆ, ಭಗವಂತನ ಸೇವೆಯನ್ನು ಮಾಡ್ತಾರೆ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸೇವೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಭಕ್ತ ಯಾವಾಗ್ಲೂ ಶಾಂತನಾಗಿರ್ತಾನೆ.
ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ. ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ಹೀನೈಸಿಕೊಳ್ಳಬಾರದು. ಬದ್ಧ ಜೀವಿಗೆ ಮನಸ್ಸೇ ಬಂಧು, ಮನಸ್ಸೇ ಶತ್ರು. ಇಲ್ಲಿ ಬದ್ಧ ಜೀವಿಗೆ ಅಂದ್ರೆ ನಾವು ನಮ್ಮನ್ನು ಕಂಡೀಷನ್ಡ್ ಸೋಲ್ಸ್ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ನಾವು ಎಲ್ಲದಕ್ಕೂ ಡಿಪೆಂಡೆಂಟ್ ಆಗಿದ್ದೇವೆ. ಸೂರ್ಯ ಚಂದ್ರರು ಬೆಳಕನ್ನು ನೀಡಿಲ್ಲ ಅಂತ ಹೇಳಿದ್ರೆ ನಾವು ಕತ್ತಲೆಯಲ್ಲಿರ್ಬೇಕು. ಗಾಳಿ, ನೀರು ಪ್ರತಿಯೊಂದಕ್ಕೂ ನಾವು ಡಿಪೆಂಡ್ ಆಗಿದ್ದೇವೆ. ಹಾಗಾಗಿ ಬದ್ಧ ಜೀವಿ. ನಮಗೇನಾಗ್ತದೆ, ನಮ್ಮ ಮನಸ್ಸೇ ಬಂಧು ಆಗ್ತದೆ, ಮನಸ್ಸೇ ಶತ್ರು ಆಗ್ತದೆ. ಯಾವಾಗ ನಮ್ಮ ಮನಸ್ಸು ಬಂಧು ಆಗ್ತದೆ, ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಭಗವಂತನ ಸೇವೆಯನ್ನು ಮಾಡ್ತಾ ಇದ್ರೆ ಆಗ ನಮ್ಮ ಇಂದ್ರಿಯಗಳು, ಮನಸ್ಸು ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ. ಇಲ್ಲದಿದ್ರೆ ನಾವು ಮನಸ್ಸು ಹೇಳಿದಾಗೆ ಕೇಳ್ತಾ ಇರ್ತೇವೆ, ಆವಾಗ ನಮ್ಮ ಮನಸ್ಸು ಶತ್ರು ಆಗುತ್ತೆ. ಹಾಗೆ ಇಲ್ಲಿ ಯೋಗಾಭ್ಯಾಸ ಅಂತ ಹೇಳಿದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸುವುದು. ಯೋಗ ಪದ್ಧತಿಯ ಗುರಿ ಅಂತ ಹೇಳಿದ್ರೆ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಅದನ್ನು ಇಂದ್ರಿಯ ವಸ್ತುಗಳ ಮೋಹದಿಂದ ವಿಮುಖಗೊಳಿಸೋದು. ಯಾಕಂತ ಹೇಳಿದ್ರೆ ಇಂದ್ರಿಯ ವಸ್ತುಗಳ ಆಕರ್ಷಣೆಗೆ ಮನುಷ್ಯನು ಒಳಪಟ್ಟರೆ ಏನಾಗ್ತದೆ, ಅವನು ತನ್ನನ್ನು ತಾನು ಕೀಳು ಮಾಡಿಕೊಳ್ತಾನೆ. ಹಾಗಾಗಿ ಇಲ್ಲಿ ಇಂದ್ರಿಯ ವಸ್ತುಗಳ ಆಕರ್ಷಣೆಗಾಗಿ ಮನುಷ್ಯನು ತನ್ನನ್ನು ಕೀಳು ಮಾಡಿಕೊಳ್ಳಬಾರದು. ಇಂದ್ರಿಯ ವಸ್ತುಗಳಿಂದ ಮನುಷ್ಯನು ಆಕರ್ಷಿತನಾದಷ್ಟು ಏನಾಗುತ್ತೆ, ಆಕರ್ಷಿತನಾದಷ್ಟು ಈ ಒಂದು ಭೌತಿಕ ಬಂಧನದಲ್ಲಿ ಸಿಲುಕಿಕೊಳ್ತಾನೆ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯ ಸಂಗೋ ಮುಕ್ತೈ ನಿರ್ವಿಷಯಂ. ಮನುಷ್ಯನ ಬಂಧನಕ್ಕೆ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ. ಇಂದ್ರಿಯ ವಸ್ತುಗಳಲ್ಲಿ ಮುಳುಗಿದ ಮನಸ್ಸು ಬಂಧನಕ್ಕೆ ಕಾರಣವಾಗ್ತದೆ. ಇಂದ್ರಿಯ ವಸ್ತುಗಳಿಂದ ದೂರವಾದ ಮನಸ್ಸು ಮುಕ್ತಿಗೆ ಕಾರಣ. ಇಂದ್ರಿಯ ವಸ್ತುಗಳು ಅಂತ ಹೇಳಿದ್ರೆ ಈಗ ಮದ್ಯಪಾನ ಮಾಡುವವರಿಗೆ ಆ ಮದ್ಯ ಅದು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ಅವರಿಗೆ ಆ ಒಂದು ಕ್ರೋಧ ಬರುವಂತದ್ದು, ಈ ರೀತಿಯಾಗಿ ನೋಡ್ಬೋದು. ನಾವು ಇಂದ್ರಿಯ ವಸ್ತುಗಳು ಇದರಿಂದ ದೂರ ಆಗ್ಬೇಕು. ಹಾಗಾಗಿ ನಾವು ಏನ್ ಮಾಡ್ಬೇಕು, ನಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆಗೆ, ಹೇಗೆ ಅಂಬರೀಷ್ ಮಹಾರಾಜರು ನಾವು ನೋಡಿದ್ವಿ, ಸವೈ ಪುಂಸಾಂ ಪರೋ ಧರ್ಮ ಅಂತ ಹೇಳಿದ್ರೆ ಕಣ್ಣಿನಿಂದ ಭಗವಂತನ ನೋಡೋದು, ಕಿವಿಯಿಂದ ಭಗವಂತನ ಬಗ್ಗೆ ಕೇಳೋದು, ಬಾಯಿಯಿಂದ ಪ್ರಸಾದವನ್ನು ಸ್ವೀಕರಿಸುವಂಥದ್ದು, ಭಗವಂತನ ಬಗ್ಗೆ ಮಾತನಾಡುದು. ಈ ರೀತಿಯಾಗಿ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಂಡಾಗ ಮನಸ್ಸು ಆಗ ನಮ್ಮ ಮಿತ್ರ ಆಗುತ್ತೆ, ಇಲ್ಲದ್ರೆ ನಮ್ಮ ಶತ್ರು ಆಗುತ್ತೆ ಮನಸ್ಸು. ಯೋಗ ಮತ್ತು ಭೋಗದ ನಡುವಿನ ವ್ಯತ್ಯಾಸವೇನು? ಇದನ್ನು ನೀವು ಚಾರ್ಟ್ ನಲ್ಲಿ ಹಾಕ್ಬೋದು. ಯೋಗ ಮತ್ತು ಭೋಗದ ನಡುವಿನ ವ್ಯತ್ಯಾಸವೇನು? ಬಂಧುರಾತ್ಮಾತ್ಮನಸ್ತಸ್ಯ ಯೇನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧುವಾಗುತ್ತದೆ, ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ. ಇಲ್ಲಿ ತನ್ನ ಮನಸ್ಸನ್ನು ನಿಯಂತ್ರಿಸಲಾರದವನು ಅವನು ಸದಾ ಅತ್ಯಂತ ದೊಡ್ಡ ಶತ್ರುವಿನೊಡನೆ ಬಾಳ್ತಾನೆ. ಎಷ್ಟು ಕಾಲ ಮನಸ್ಸು ಇನ್ನೂ ಗೆಲ್ಲಲಾಗದ ಶತ್ರುವಾಗಿ ಉಳಿದಿರುವುದೋ ಅಷ್ಟು ಕಾಲ ಮನುಷ್ಯನು ಕಾಮ, ಕ್ರೋಧ, ಲೋಭ, ಮಾತ್ಸರ್ಯ ಮೊದಲಾದವುಗಳ ಪ್ರೇರಣೆಯಂತೆ ನಡೆದುಕೊಳ್ಳಬೇಕಾಗ್ತದೆ. ಆದ್ರೆ ಯಾರು ಮನಸ್ಸನ್ನು ಗೆದ್ದಿರ್ತಾರೆ ಅವರು ಭಗವಂತನ ಆಜ್ಞೆಯಂತೆ ನಡೆದುಕೊಳ್ತಾರೆ. ಈಗ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಿದ್ರೆ ಅವರು ಭಗವಂತನ ಪ್ರೇರಣೆಗೆ ಸಂಪೂರ್ಣ ಶರಣಾಗತಿಯು ತಂತಾನೆ ಬರ್ತದೆ ಅಂತ ಹೇಳಿ. ಚಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋಃ. ಮನಸ್ಸನ್ನು ಗೆದ್ದವನು ಆಗಲೇ ಪರಮಾತ್ಮನನ್ನು ಮುಟ್ಟಿದಂತೆ, ಏಕೆಂದರೆ ಅವನು ಶಾಂತಿಯನ್ನು ಸಾಧಿಸಿದ್ದಾನೆ. ಅಂತಹ ಮನುಷ್ಯನಿಗೆ ಸುಖ ದುಃಖಗಳು, ಶೀತೋಷ್ಣಗಳು, ಮಾನಾಪಮಾನಗಳು ಎಲ್ಲವೂ ಒಂದೇ. ಈಗ ಇದಕ್ಕೆ ಉದಾಹರಣೆಯಾಗಿ ಅಂಬರೀಷ್ ಮಹಾರಾಜರು ನೋಡ್ಬೋದು. ಅಂಬರೀಷ್ ಮಹಾರಾಜರಿಗೆ ಅವರದ್ದು ಏನು ತಪ್ಪು ಇಲ್ಲದಿದ್ರು ಕೂಡ ದುರ್ವಾಸ ಮುನಿ ಅವರಿಗೆ ಶಾಪವನ್ನು ಕೊಡುವಂಥದ್ದು. ಆದ್ರೂ ಕೂಡ ಅವರು ಸ್ಥಿತ ಪ್ರಜ್ಞರಾಗಿರ್ತಾರೆ, ಅದನ್ನು ಸ್ವೀಕರಿಸ್ತಾರೆ. ಸೊ ಯಾರು ಈ ಭಗವಂತನ ಒಂದು ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾರೆ ಅವರು
ಈ ಸುಖ ಬರಲಿ, ದುಃಖ ಬರಲಿ, ಶೀತ ಇರಲಿ, ಉಷ್ಣ ಇರಲಿ, ಮಾನ ಅಪಮಾನ ಎಲ್ಲವನ್ನು ಕೂಡ ಸಮಾನವಾಗಿ ನೋಡ್ತಾರೆ. ಮನಸ್ಸನ್ನು ಗೆದ್ದವನು ಆಗಲೇ ಪರಮಾತ್ಮನನ್ನು ಮುಟ್ಟಿದಂತೆ, ಯಾಕೆಂದ್ರೆ ಅವನು ಶಾಂತಿಯನ್ನು ಸಾಧಿಸಿದ್ದಾನೆ. ಯಾಕೆಂದ್ರೆ ಭಗವಂತನು ಪರಮಾತ್ಮನಾಗಿ ಎಲ್ಲರ ಹೃದಯಗಳಲ್ಲಿ ನೆಲೆಸಿದ್ದಾನೆ. ಮನುಷ್ಯನು ತನಗಿಂತ ಮೇಲಿನಿಂದ ಬಂದ ಅನುಜ್ಞೆಯಂತೆ ನಡೆದುಕೊಳ್ಳಬೇಕು. ಓಕೆ, ಭೋಗ ಮತ್ತು ಯೋಗದ ನಡುವಿನ ವ್ಯತ್ಯಾಸವನ್ನು ಇಲ್ಲಿ ಪ್ರವೀಣ ಅವರು ತಿಳಿಸಿದ್ದಾರೆ. ಶರೀರ ಮತ್ತು ಮನಸ್ಸಿನ ನಿಯಂತ್ರಣ. ಭೋಗ ಅಂದ್ರೆ ನಾವು ಸೇವಿಸುವ ಆಹಾರ. ಸಂತೋಷ. ಈಗ ನೋಡೋಣ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತ ಏಕಾಕೀಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಯೋಗಿಯು ತನ್ನ ದೇಹ, ಮನಸ್ಸು ಮತ್ತು ಆತ್ಮಗಳನ್ನು ಪರಮ ಪ್ರಭುವಿನ ಸಂಬಂಧದಲ್ಲಿ ಸದಾ ತೊಡಗಿಸಬೇಕು. ಆತನು ಏಕಾಂತದಲ್ಲಿ ವಾಸ ಮಾಡಬೇಕು ಮತ್ತು ಯಾವಾಗಲೂ ಎಚ್ಚರದಿಂದ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿಡಬೇಕು. ಆತನು ಬಯಕೆಗಳಿಂದ ಮತ್ತು ಗಳಿಕೆಯ ಆಸೆಯಿಂದ ಮುಕ್ತನಾಗಿರಬೇಕು. ಯೋಗಿಗೆ ಯಾವುದೇ ಒಂದು ಇಚ್ಛೆಗಳಿರೋದಿಲ್ಲ ಅಂತ ಹೇಳಿದ್ರೆ, ಈ ಒಂದು ಇಷ್ಟು ಸಂಗ್ರಹಿಸ್ಬೇಕು ಅಂತ ಹೇಳಿ ಆ ರೀತಿ ಹಣ ಸಂಗ್ರಹಿಸ್ಬೇಕು, ಈ ರೀತಿಯಾಗಿ ಯಾವುದೂ ಇರೋದಿಲ್ಲ. ರೂಪ ಗೋಸ್ವಾಮಿ ಅವರು ಹೇಳ್ತಾರೆ, ಶ್ರೀ ರೂಪ ಗೋಸ್ವಾಮಿ ಅವರು ಕೃಷ್ಣ ಪ್ರಜ್ಞೆಯ ಲಕ್ಷಣಗಳನ್ನು ಹೀಗೆ ಹೇಳ್ತಾರೆ. ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯುಂಜತಃ ನಿರ್ಬಂಧಃ ಕೃಷ್ಣ ಸಂಬಂಧೆ ಯುಕ್ತಂ ವೈರಾಗ್ಯ ಮುಚ್ಯತೆ ಪ್ರಾಪಂಚಿಕತೆಯ ಬುದ್ಧಿಯ ಹರಿಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಮನುಷ್ಯನು ಯಾವುದಕ್ಕೂ ಅಂಟಿಕೊಳ್ಳದಿದ್ದಾಗ, ಆದ್ರೆ ಎಲ್ಲವನ್ನೂ ಕೃಷ್ಣ ಸಂಬಂಧದಲ್ಲಿ ಸ್ವೀಕರಿಸಿದಾಗ ಆತನು ಸರಿಯಾದ ರೀತಿಯಲ್ಲಿ ಗಳಿಕೆಯ ಹಂಬಲವನ್ನು ಮೀರಿದವನಾಗ್ತಾನೆ. ಅದರ ಬದಲು ಪ್ರತಿಯೊಂದನ್ನು ಅದಕ್ಕೆ ಕೃಷ್ಣನೊಡವಿರುವ ಸಂಬಂಧವನ್ನು ತಿಳಿಯದೆ ತಿರಸ್ಕರಿಸುವವನು ತ್ಯಾಗದಲ್ಲಿ ಅಷ್ಟು ಪರಿಪೂರ್ಣನಲ್ಲ. ತ್ಯಾಗ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ನಾವಿಲ್ಲಿ ಯೋಚನೆ ಮಾಡ್ಬೇಕಾಗಿರುವಂತದ್ದು ಎಲ್ಲವೂ ಕೃಷ್ಣನಿಗೆ ಸೇರಿದಂಥದ್ದು. ಈಶೋಪನಿಷತ್ತಿನಲ್ಲಿ ಹೇಳಲಾಗ್ತದೆ, ಎಲ್ಲವೂ ಕೃಷ್ಣನಿಗೆ ಸೇರಿರುವಂತದ್ದು. ಅಂದ ಮೇಲೆ ನಾವು ತ್ಯಾಗ ಮಾಡುವುದೇನಿದೆ? ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಎಲ್ಲವೂ ಭಗವಂತನಿಗೆ ಸೇರಿದಂದ ಮೇಲೆ ನಾವು ಅದರಲ್ಲಿ ತ್ಯಾಗ ಮಾಡುವುದೇನಿದೆ? ನಾವು ಎಲ್ಲವನ್ನು ಕೂಡ ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ಬೇಕು. ಅದಕ್ಕೆ ಯುಕ್ತ ವೈರಾಗ್ಯ ಅಂತ ಹೇಳುವಂಥದ್ದು. ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ಎಲ್ಲವೂ ಕೃಷ್ಣನಿಗೆ ಸೇರಿದ್ದು ಅಂತ ಚೆನ್ನಾಗಿ ತಿಳಿದಿರ್ತದೆ. ಈಗ ನಾವು ಈ ಅಷ್ಟಾಂಗ ಯೋಗದ ಹಂತಗಳನ್ನು ನೋಡೋಣ. ಮೊದಲಿಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಇದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಯಮ ಅಂತ ಹೇಳಿದ್ರೆ ಅವನು ಏಕಾಂತ ಸ್ಥಳದಲ್ಲಿ ಏಕಾಂಗಿಯಾಗಿ ವಾಸಿಸ್ಬೇಕು ಮತ್ತು ಯಾವಾಗಲೂ ತನ್ನ ಮನಸ್ಸನ್ನು ಎಚ್ಚರಿಕೆಯಿಂದ ನಿಯಂತ್ರಿಸಬೇಕು. ಇಲ್ಲಿ ಏಕಾಂತ ಸ್ಥಳ ಅಂತ ಹೇಳಿದ್ರೆ ಸತ್ಯಯುಗದಲ್ಲಿ ಧ್ಯಾನ ಮಾಡ್ತಾ ಇದ್ರು. ಯಾಕಂದ್ರೆ ಆ ಸಮಯದಲ್ಲಿ ಜೀವಿತಾವಧಿ ಕೂಡ 1,00,000 ವರ್ಷ, 60,000 ವರ್ಷ ಆದಷ್ಟು ವಾಲ್ಮೀಕಿ ಮಹರ್ಷಿಗಳು ಧ್ಯಾನ ಮಾಡಿ ನಂತರ ಅವರಿಗೆ ಭಗವಂತನ ಸಾಕ್ಷಾತ್ಕಾರ ಆಗುವಂಥದ್ದು. ಆದ್ರೆ ನಾವು ಕಲಿಯುಗದಲ್ಲಿ ನೋಡ್ತೇವೆ ಜೀವಿತಾವಧಿ 100 ವರ್ಷ ಇರುವಂತದ್ದು, ಅದು ಕೂಡ ಕಡಿಮೆ ಆಗ್ತಾ ಇದೆ. ಈಗ ಕಾಡುಗಳು ಕೂಡ ಇಲ್ಲ. ಈಗ ಕಾಡುಗಳು ಕೂಡ ಕಡಿಮೆ ಆಗಿದೆ. ಸೊ ಸತ್ಯಯುಗದಲ್ಲಿ ಕಾಡುಗಳಿತ್ತು, ಆ ಸಮಯದಲ್ಲಿ ಆ ಒಂದು ಧ್ಯಾನ ಮಾಡ್ಲಿಕ್ಕೆ ಆಗ್ತಿತ್ತು. ಆದ್ರೆ ಕಲಿಯುಗದಲ್ಲಿ ಅದು ಸಾಧ್ಯ ಇಲ್ಲ. ಎಲ್ಲವನ್ನು ತ್ಯಜಿಸಲು ಕೂಡ ಸಾಧ್ಯ ಇಲ್ಲ. ಈಗ ಕಲಿಯುಗದಲ್ಲಿ ಅಷ್ಟೊಂದು ಏಕಾಗ್ರತೆ ಕೂಡ ಇಲ್ಲ. ಸೊ ಯಮ ಅಂತ ಹೇಳಿದ್ರೆ ಇಲ್ಲಿ ಮನಸ್ಸನ್ನು ನಿಗ್ರಹ ಮಾಡುವಂಥದ್ದು. ಇನ್ನು ನಿಯಮ ಇದು ನೀವು 17ನೇ ಶ್ಲೋಕದಲ್ಲಿ ನೋಡ್ಬೋದು. ತಿನ್ನುವುದು, ಮಲಗುವುದು, ಕೆಲಸ ಮಾಡುವುದು ಮತ್ತು ಮನೋರಂಜನೆಯ ಅಭ್ಯಾಸಗಳಲ್ಲಿ ಮಿತವಾಗಿರಿಸ್ಬೇಕು. ಹೇಗೆ ಅಂತ ಹೇಳಿದ್ರೆ ಉಪದೇಶಾಮೃತದಲ್ಲಿ ಹೇಳ್ತಾರೆ ರೂಪ ಗೋಸ್ವಾಮಿ ಅವರು, ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ ಯೋ ವಿಷಹೇದ ತೀರಃ ಸರ್ವಾಮಪಿವಾನ್ ಪೃಥಿವೀಂ ಸ ಶಿಷ್ಯಾತ್. ನಾವು ವಾಚೋ ವೇಗಂ, ನಮ್ಮ ನಾಲಿಗೆ ನಮ್ಮ ಕಂಟ್ರೋಲ್ ಅಲ್ಲಿ ಇರ್ಬೇಕು. ನಾವು ಮಾತನಾಡುವುದು, ತಿನ್ನುವುದು ಕೃಷ್ಣ ಪ್ರಸಾದವನ್ನಷ್ಟೇ ತಿನ್ಬೇಕು. ಮಾತನಾಡುವುದು ಕೃಷ್ಣನ ಬಗ್ಗೆನಷ್ಟೇ ಮಾತನಾಡಬೇಕು. ಈ ರೀತಿಯಾಗಿ ನಾಲಿಗೆ ಕಂಟ್ರೋಲ್ ಅಲ್ಲಿ ಇದ್ರೆ, ಕ್ರೋಧ ಕಂಟ್ರೋಲ್ ಅಲ್ಲಿ ಇದ್ರೆ ಆಗ ಹೊಟ್ಟೆ ಎಲ್ಲವೂ ಕೂಡ ಕಂಟ್ರೋಲ್ ಅಲ್ಲಿ ಇರ್ತದೆ ಅಂತ ಹೇಳಿ.
ಹಾಗಿದ್ರೆ ಮಾತ್ರ ಪ್ರಪಂಚಾದ್ಯಂತ ಶಿಷ್ಯರನ್ನು ಅವರು ಪಡಿತಾರೆ ಅಂತ ಹೇಳಲಾಗ್ತದೆ. ಹಾಗೆ ಇಲ್ಲಿ ಈ ಒಂದು ತಿನ್ನುವುದು, ಮಲಗುವುದು, ಕೆಲಸ ಮಾಡುವುದು, ರಿಕ್ರಿಯೇಷನ್ ಇದರಲ್ಲಿ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಈಗ ಹೆಚ್ಚಿನವರು ಧ್ಯಾನ ಮಾಡ್ತಾರೆ, ಆದ್ರೆ ಅವರಿಗೆ ಈ ತಿನ್ನುವುದರಲ್ಲಿ, ಮಲಗುವುದರಲ್ಲಿ ಯಾವುದೇ ಕಂಟ್ರೋಲ್ ಇರೋದಿಲ್ಲ ಅಂತ ನೋಡ್ಬೋದು ನಾವು ಈ ಒಂದು ಕಲಿಯುಗದಲ್ಲಿ. ನಂತರ ಆಸನ, ಯಾವ ರೀತಿಯಾಗಿ ಧ್ಯಾನಕ್ಕೆ ಕುಳಿತುಕೊಳ್ತಾ ಇದ್ರು, ಇದು 11ರಿಂದ 14ನೇ ಶ್ಲೋಕದಲ್ಲಿ ನೋಡ್ಬೋದು. ನೆಲದ ಮೇಲೆ ಕುಶಾ ಹುಲ್ಲನ್ನು ಹಾಕಿ ನಂತರ ಅದನ್ನು ಜಿಂಕೆ ಚರ್ಮದಿಂದ ಮುಚ್ಚಿ. ಯಾಕಂತ ಹೇಳಿದ್ರೆ ಜಿಂಕೆ ಚರ್ಮದಿಂದ ಮುಚ್ಚೋದ್ರಿಂದ ಏನಾಗುತ್ತೆ, ಹಾವುಗಳು ಅವರ ಹತ್ತಿರ ಬರ್ತಾ ಇರೋದಿಲ್ಲ. ಸೊ ಆಸನವು ತುಂಬಾ ಎತ್ತರವಾಗಿರಬಾರದು ಮತ್ತು ತುಂಬಾ ಕೆಳಗಿರಬಾರದು ಮತ್ತು ಪವಿತ್ರ ಸ್ಥಳದಲ್ಲಿ ನೆಲೆಗೊಂಡಿರಬೇಕು. ಒಬ್ಬನು ತನ್ನ ದೇಹ, ಕುತ್ತಿಗೆ ಮತ್ತು ತಲೆಯನ್ನು ನೇರ ರೇಖೆಯಲ್ಲಿ ಹಿಡಿದಿಟ್ಟುಕೊಳ್ಬೇಕು ಮತ್ತು ಮೂಗಿನ ತುದಿಯಲ್ಲಿ ಸ್ಥಿರವಾಗಿ ನೋಡ್ಬೇಕು. ಹೀಗೆ ಶೋಭೆ ಇಲ್ಲದ ನಿಶ್ಶಬ್ದ ಮನಸ್ಸಿನಿಂದ, ಭಯವಿಲ್ಲದೆ, ಲೈಂಗಿಕ ಜೀವನದಿಂದ ಸಂಪೂರ್ಣವಾಗಿ ಮುಕ್ತನಾಗಿ ನನ್ನನ್ನು ಧ್ಯಾನಿಸಬೇಕು. ಆಸನ ಅಂದ್ರೆ ಈ ರೀತಿ 11ರಿಂದ 14ನೇ ಶ್ಲೋಕದಲ್ಲಿ ನೋಡ್ಬೋದು. ಅಂದ್ರೆ ಇಲ್ಲಿ ಅವರ ಮೈಂಡ್ ಕಂಟ್ರೋಲ್ ಇರುತ್ತೆ, ಭಯದಿಂದ ಹೊರಗೆ ಇರ್ಬೇಕು. ಕೃಷ್ಣ ಹೇಳಿದ ಆಸನ ಈ ರೀತಿಯಾಗಿ ಸತ್ಯಯುಗದಲ್ಲಿ ಮಾಡ್ತಾ ಇದ್ರು, ಆದ್ರೆ ಕಲಿಯುಗದಲ್ಲಿ ಇದು ಯಾವುದು ಕೂಡ ಮಾಡ್ತಾ ಇಲ್ಲ. ಇನ್ನು ಪ್ರಾಣಾಯಾಮ, ಇದು 5ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಇದೆ. ಹೊರ ಹೋಗುವ ಉಸಿರಾಟದ ಚಲನೆಯನ್ನು ಒಳ ಬರುವಿಕೆಗೆ ಮತ್ತು ಒಳ ಬರುವ ಉಸಿರಾಟವನ್ನು ಹೊರ ಹೋಗುವಲ್ಲಿ ನಿಲ್ಲಿಸುವುದನ್ನು ಅಭ್ಯಾಸ ಮಾಡಬೇಕು. ಅಂತಿಮವಾಗಿ ದಿವ್ಯಾನುಭವದಲ್ಲಿ ಉಳಿಯುತ್ತಾನೆ. ಹೇಗೆ? ಈ ಒಂದು 4ರಲ್ಲಿ ಯಾವುದೆಲ್ಲ ಯಮ, ನಿಯಮ, ಆಸನ, ಪ್ರಾಣಾಯಾಮ, ನಿಮ್ಗೆ ಗೊತ್ತಿರೋ ಹಾಗೆ ಈಗ ಧ್ಯಾನ ಮಾಡುವವರು ಇದು ಯಾವುದನ್ನು ಕೂಡ ಅನುಸರಿಸುವುದಿಲ್ಲ. ಅಂದ್ರೆ ಅವರಿಗೆ ಬೇಕಾದ ರೀತಿಯಲ್ಲಿ ಮಾಡ್ತಾರೆ, ಕೃಷ್ಣ ಹೇಳಿದ ಹಾಗೆ ಮಾಡೋದಿಲ್ಲ. ಇನ್ನು ಪ್ರತ್ಯಾಹಾರ, ಇದು 15ನೇ ಶ್ಲೋಕದಲ್ಲಿ ನೋಡ್ಬೋದು. ಭೌತಿಕ ಅಸ್ತಿತ್ವದ ನಿಯಂತ್ರಣ, ಇಂದ್ರಿಯ ಸುಖಗಳಿಂದ ದೂರ ಇರೋದು. ಸೊ ಇಂದ್ರಿಯ ಅನ್ನು ಕಂಟ್ರೋಲ್ ಮಾಡುವಂಥದ್ದು. ಆದ್ರೆ ತೋರಿಕೆಗೆ ಎಲ್ಲರೂ ಕೂಡ ಒಂದು ಏನು ಸೋ ಕಾಲ್ಡ್ ಆಧ್ಯಾತ್ಮಿಕ ಅಂತ ಹೇಳಿ ಈ ರೀತಿಯಾಗಿ ಇರ್ತಾರೆ, ಬಟ್ ಅವರು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿರೋದಿಲ್ಲ. ಅವರು ಇಂದ್ರಿಯ ಸುಖ ಮಾಡ್ತಿರ್ತಾರೆ, ಇಂದ್ರಿಯ ವಸ್ತುಗಳಿಂದ ದೂರ ಇರೋದಿಲ್ಲ. ಇದಕ್ಕೆ 3ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಇರುವಂತದ್ದು, ಇಂದ್ರಿಯಾಣಿ ಪರಣ್ಯಾಹುರ್ ಇಂದ್ರಿಯೇಭ್ಯಃ ಇಂದ್ರಿಯಾಣಿ ಪರಣ್ಯಾಹುರ್ ಇಂದ್ರಿಯೇಭ್ಯಃ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ. ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡವಸ್ತುವಿಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹು ಶ್ರೇಷ್ಠ ಮತ್ತು ಆತ್ಮನು ಬುದ್ಧಿಗಿಂತ ಬಹು ಶ್ರೇಷ್ಠನು. ಇಂದ್ರಿಯಗಳನ್ನು ನಿಯಂತ್ರಿಸಿದ್ರೆ ಮನಸ್ಸು ಕೂಡ ನಿಯಂತ್ರಣದಲ್ಲಿರುತ್ತೆ. ಮನಸ್ಸು ನಿಯಂತ್ರಣದಲ್ಲಿದ್ದಾಗ ಬುದ್ಧಿಯು ಚುರುಕಾಗ್ತದೆ. ಬುದ್ಧಿ ಚುರುಕಾದಾಗ ಆತ್ಮವು ಆತ್ಮದ ನಿಜವಾದ ಏನು ಸ್ವರೂಪ ಏನು ಅಂತ ಹೇಳಿದ್ರೆ, ಜೀವೇರ ಸ್ವರೂಪ ನಿತ್ಯ ಕೃಷ್ಣರ ದಾಸ್, ಅದು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಆಗ್ತದೆ. ಇನ್ನು ಧಾರಣ, ಇದನ್ನ ನೀವು 18ನೇ ಶ್ಲೋಕದಲ್ಲಿ ನೋಡ್ಬೋದು. ತನ್ನ ಮಾನಸಿಕ ಚಟುವಟಿಕೆಗಳನ್ನು ಶಿಸ್ತುಬದ್ಧಗೊಳಿಸುತ್ತಾನೆ ಮತ್ತು ಎಲ್ಲಾ ಭೌತಿಕ ಬಯಕೆಗಳಿಂದ ರಹಿತನಾಗಿ ಅತೀಂದ್ರಿಯದಲ್ಲಿ ನೆಲೆಸುತ್ತಾನೆ. ಅವನು ಯೋಗವನ್ನು ಪಡೆದಿದ್ದಾನೆ ಎಂದು ಹೇಳಲಾಗ್ತದೆ. ಅಂದ್ರೆ ಇಲ್ಲಿ ಯಾವುದೇ ಭೌತಿಕ ಇಚ್ಛೆಗಳು ಇರೋದಿಲ್ಲ. ಕಾರಣ ಅಂದ್ರೆ ನಮ್ಮ ಮನಸ್ಸನ್ನು ಕೃಷ್ಣನ ಒಂದು ಆಕಾರಕ್ಕೆ ಫಿಕ್ಸ್ ಮಾಡುವಂಥದ್ದು. ಆದ್ರೆ ಈಗ ಸೋಕಾಲ್ಡ್ ಧ್ಯಾನ ಸಂಸ್ಥೆ ಏನ್ ಮಾಡ್ತಾರೆ, ಅವರು ನಿರಾಕಾರ, ಶೂನ್ಯದ ಮೇಲೆ ಧ್ಯಾನ ಮಾಡ್ತಾರೆ. ಅದು ಪ್ರಯೋಜನ ಇಲ್ಲ. ಧ್ಯಾನ ಮಾಡುವಂತ ಉದ್ದೇಶ ಏನು ಅಂತ ಹೇಳಿದ್ರೆ, ಅಲ್ಲಿ ಭಗವಂತನ ಒಂದು ರೂಪವನ್ನು ನಾವು ಸಾಕಾರ ರೂಪದಲ್ಲಿ ಭಗವಂತನ ರೂಪದ ಮೇಲೆ ಕೇಂದ್ರೀಕರಿಸುವಂಥದ್ದು, ಅದು ಮುಖ್ಯವಾಗಿರ್ತದೆ. ಧ್ಯಾನ ಅಂತ ಹೇಳಿದ್ರೆ 19ನೇ ಶ್ಲೋಕದಲ್ಲಿ ನೋಡ್ಬೋದು. ಗಾಳಿ ಇಲ್ಲದ ಸ್ಥಳದಲ್ಲಿ ದೀಪವು ಅಲುಗಾಡದ ಹಾಗೆ ಅತೀಂದ್ರಿಯವಾದ ತನ್ನ ಮನಸ್ಸನ್ನು ನಿಯಂತ್ರಿಸುವ ಅತೀಂದ್ರಿಯ ಆತ್ಮದ ಧ್ಯಾನದಲ್ಲಿ ಯಾವಾಗಲೂ ಸ್ಥಿರವಾಗಿರುತ್ತದೆ. ಈ ಧ್ಯಾನದಲ್ಲಿ ಕುಳಿತುಕೊಂಡಾಗ ಆ ಒಂದು ಕಂಪ್ಲೀಟ್ ನಾವು ಅದರಲ್ಲಿ ಇದಾಗಿರ್ಬೇಕು, ಸ್ಟಡಿ ಆಗಿರ್ಬೇಕು, ಟೋಟಲಿ ಸ್ಟಡಿನೆಸ್ ಅಂತ. ಇನ್ನು ಸಮಾಧಿ, ಇದು 20ರಿಂದ 23ನೇ ಶ್ಲೋಕದಲ್ಲಿ
ಅತ್ಯಂತ ಕಷ್ಟದ ನಡುವೆಯೂ ಒಬ್ಬನು ಎಂದಿಗೂ ಅಲುಗಾಡುವುದಿಲ್ಲ. ಇದು ಭೌತಿಕ ಸಂಪರ್ಕದಿಂದ ಉಂಟಾಗುವ ಎಲ್ಲಾ ದುಃಖಗಳಿಂದ ನಿಜವಾದ ಸ್ವಾತಂತ್ರ್ಯವಾಗಿದೆ. ಇದಕ್ಕೆ ಒಮ್ಮೆ ಏನಾಗುತ್ತೆ, ಪರೀಕ್ಷಿತ ಮಹಾರಾಜ ನಿಮಗೆ ಗೊತ್ತಿದೆ. ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುನ ಮಗ ಪರೀಕ್ಷಿತ ಮಹಾರಾಜ ಕಾಡಿಗೆ ಹೋಗಿರ್ತಾನೆ ಬೇಟೆಯಾಡ್ಲಿಕ್ಕೆ. ಹಾಗೆ ಅವನಿಗೆ ತುಂಬಾ ಬಾಯಾರಿಕೆ ಆಗ್ತದೆ. ಸೊ ಅವನು ಶಮಿಕ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ಶಮಿಕ ಮಹರ್ಷಿಗಳು ಧ್ಯಾನಸ್ಥರಾಗಿರ್ತಾರೆ. ಕಂಪ್ಲೀಟ್ ಕೃಷ್ಣನಲ್ಲಿ ಅವರು ಆ ಒಂದು ಧ್ಯಾನದಲ್ಲಿ ಇರ್ತಾರೆ. ಕಂಪ್ಲೀಟ್ ಅಬ್ಸರ್ವೇಷನ್ ಅಂತ ಹೇಳಲಾಗ್ತದೆ. ಸೊ ಅವರು ಆ ರೀತಿ ಇರ್ಬೇಕಾದ್ರೆ ಶಮಿಕ ಮಹರ್ಷಿಗಳು ಬಂದಿರೋದನ್ನ ಅವರು ಗಮನಿಸೋದಿಲ್ಲ. ಅದಕ್ಕೆ ಶಮಿಕ ಮಹರ್ಷಿಗಳು ಏನ್ ಮಾಡ್ತಾರೆ, ಶಮಿಕ ಮಹರ್ಷಿಗಳಲ್ಲ, ಪರೀಕ್ಷಿತ ಮಹಾರಾಜರು ಬಂದಿರೋದನ್ನ ಗಮನಿಸೋದಿಲ್ಲ ಅವರು ಶಮಿಕ ಮಹರ್ಷಿಗಳು. ಹಾಗಾಗಿ ಪರೀಕ್ಷಿತ ಮಹಾರಾಜ ಏನ್ ಮಾಡ್ತಾನೆ, ಅಲ್ಲಿ ಇದ್ದ ಒಂದು ಸತ್ತ ಹಾವನ್ನು ತೆಗೆದು ಇವರ ಮೇಲೆ ಹಾಕಿ ಹೋಗ್ತಾನೆ. ನಂತರ ಶಮಿಕ ಮಹರ್ಷಿಗಳ ಮಗ ಶೃಂಗಿ ಬರ್ತಾನೆ. ಅವನು ಬಂದು ಅವನಿಗೆ ಸಿಟ್ಟು ಬರ್ತದೆ. ಯಾರು ನನ್ನ ತಂದೆಯ ಮೇಲೆ ಈ ಒಂದು ಸತ್ತ ಹಾವನ್ನು ಹಾಕಿದರೆ ಅವರು 7 ದಿವಸದ ಒಳಗೆ ಹಾವು ಕಚ್ಚಿ ಸಾಯ್ಬೇಕು ಅಂತ ಹೇಳುವಂಥದ್ದು. ನಂತರ ಶಮಿಕ ಮಹರ್ಷಿಗಳು ಧ್ಯಾನದಿಂದ ಎಚ್ಚರಗೊಂಡ ನಂತರ ಬಹಳ ಬೇಸರ ಪಡ್ತಾರೆ. ನೀನು ಯಾಕೆ ಒಂದು ಶುದ್ಧ ಭಕ್ತನಿಗೆ ಶಾಪವನ್ನು ಕೊಟ್ಟಿದ್ಯಲ್ಲ ಅಂತೇಳಿ. ನಂತರ ಪರೀಕ್ಷಿತನಿಗೆ ಗೊತ್ತಾಗ್ತದೆ. ಮುಂದೆ ಏನಾಗ್ತದೆ, ಪರೀಕ್ಷಿತ ಮಹಾರಾಜ ಅದನ್ನು ಒಪ್ಪಿಕೊಳ್ತಾನೆ. ಅವನು ಆ 7 ದಿವಸಗಳು ಕೂಡ ಸತತವಾಗಿ ಹಗಲು ರಾತ್ರಿ ಶುಕಮುನಿಗಳಿಂದ ಭಾಗವತಂ ಪ್ರವಚನ ಕೇಳುವಂಥದ್ದು. ಹಾಗೆ ಈ ಅರ್ಜುನನಿಂದ ಈಗ ಕೃಷ್ಣ ಅರ್ಜುನನಿಗೆ ಬೋಧಿಸುವಂಥದ್ದು ಭಗವದ್ಗೀತೆ ಆದ್ರೆ, ಆ ಶುಕಮುನಿಗಳು ಪರೀಕ್ಷಿತನಿಗೆ ಹೇಳುವಂಥದ್ದು ಭಾಗವತಂ. ಹಾಗೆ ನಮಗೆ ಭಾಗವತಂ ಕೇಳಲಿಕ್ಕೆ ಆಗ್ತದೆ. ಸೊ ಈ ರೀತಿಯಾಗಿ ನಂತರ ಅವನು ಆ 7ನೇ ದಿವಸ ಆ ಹಾವು ಕಚ್ಚುವ ಮೊದಲೇ ಭಗವಂತನಲ್ಲಿ ಹೋಗಿ ಆಗ್ತದೆ. ಯಾಕಂದ್ರೆ ಅವನು ಶುದ್ಧ ಭಕ್ತನಾಗಿರ್ತಾನೆ. ಹಾಗೆ ಇಲ್ಲಿ ನಾವು ಸಮಾಧಿ, ಅಲ್ಲಿ ಶಮಿಕ ಮಹರ್ಷಿಗಳು ಅವ್ರಿಗೇನು ಗೊತ್ತಿರೋ ಎಂತದು ಯಾವುದು ಕೂಡ ಅವರು ಆ ಒಂದು ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ. ಅಷ್ಟು ಅವರು ಕೃಷ್ಣನಲ್ಲಿ ಕಂಪ್ಲೀಟ್ ಅಬ್ಸರ್ವೇಷನ್ ಅಲ್ಲಿ ಇದ್ರು. ಆ ರೀತಿಯಾಗಿ ನಾವು ಧ್ಯಾನ ಮಾಡುವಂಥದ್ದು. ಇದನ್ನು ಮತ್ತೆ ಈಗ ಇಲ್ಲಿ ಶ್ಲೋಕದಲ್ಲಿ ಅನುವಾದದಲ್ಲಿ ವಿವರಿಸಲಾಗ್ತದೆ. ಇದನ್ನೊಮ್ಮೆ ನೋಡೋಣ. ಸಮಂ ಕಾಯ ಶಿರೋಗ್ರೀವಂ ಧಾರಯಾನ್ನಚಲಂ ಸ್ಥಿರಾ ಸಂಪ್ರೇಕ್ಷ್ಯ ನಾಸಿಕಾಗ್ರಾಂ ಸ್ವಂ ದಿಶಶ್ಚಾನವಲೋಕಯನ್ ಪ್ರಶಾಂತಾತ್ಮ ವಿಗತಭೀರ್ ಬ್ರಹ್ಮಚಾರಿ ವ್ರತೆ ಸ್ಥಿತ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರ. ದೇಹ, ಕುತ್ತಿಗೆ ಮತ್ತು ಶಿರಸ್ಸುಗಳನ್ನು ಒಂದು ಪಂಕ್ತಿಯಲ್ಲಿ ಸ್ಥಿರವಾಗಿರಿಸಿಕೊಂಡು ಮೂಗಿನ ತುದಿಯನ್ನು ಒಂದೇ ಸಮನೆ ದೃಷ್ಟಿಸಬೇಕು. ಧ್ಯಾನಕ್ಕೆ ಕುಳಿತುಕೊಳ್ಳೋದು ಅಂದ್ರೆ ಹೇಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಶಾಂತಾತ್ಮನಾಗಿ, ನಿರ್ಭಯವಾಗಿ, ಯಾವುದೇ ಭಯ ಇರಬಾರ್ದು. ಈಗ ಹಾಗೆ ಕಾಡಿಗೆ ಹೋಗಿ, ಈಗ ಕಾಡುಗಳೇ ಕಡಿಮೆ, ಹಾಗೆ ಕಾಡಿಗೆ ಹೋಗಿ ಕುತ್ಕೊಂಡು ಈ ರೀತಿಯಾಗಿ ನಿರ್ಭಯವಾಗಿ ಧ್ಯಾನ ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಬ್ರಹ್ಮಚಾರಿಯಾಗಿ ಹೃದಯದಲ್ಲಿ ನನ್ನನ್ನೇ ಧ್ಯಾನ ಮಾಡಬೇಕು ಮತ್ತು ನನ್ನನ್ನೇ ಜೀವನದ ಅಂತಿಮ ಗುರಿಯಾಗಿ ಮಾಡಿಕೊಳ್ಬೇಕು. ಕೃಷ್ಣನನ್ನೇ ಜೀವನದ ಅಂತಿಮ ಗುರಿಯಾಗಿ ಮಾಡಿಕೊಳ್ಬೇಕು. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತ ಮಾನಸಃ ಶಾಂತಿಂ ನಿರ್ವಾಣ ಪರಮಾ ಮತ್ಸಂಸ್ಥಾಮಾಧಿಗಚ್ಚತಿ. ಹೀಗೆ ದೇಹ, ಮನಸ್ಸು ಮತ್ತು ಕಾರ್ಯಗಳ ನಿರಂತರ ನಿಯಂತ್ರಣವನ್ನು ಅಭ್ಯಾಸ ಮಾಡುತ್ತಾ ಯೋಗಿಯು ತನ್ನ ಮನಸ್ಸನ್ನು ನಿಯತಗೊಳಿಸಿಕೊಂಡು ಭಗವಂತನ ರಾಜ್ಯವನ್ನು ಅಥವಾ ಕೃಷ್ಣನ ನಿವಾಸವನ್ನು ಐಹಿಕ ಅಸ್ತಿತ್ವದ ಅಂತ್ಯದ ಮೂಲಕ ಪಡೆಯುತ್ತಾನೆ. ದೇಹ, ಮನಸ್ಸು ಮತ್ತು ಕಾರ್ಯಗಳ, ಕಾಯ ವಾಚ ಮನಸ್ಸ ಅಂತ ಇರ್ತಾರಲ್ಲ, ಆ ರೀತಿಯಾಗಿ ದೇಹ, ಮನಸ್ಸು ಮತ್ತು ಕಾರ್ಯಗಳ ನಿರಂತರ ನಿಯಂತ್ರಣವನ್ನು, ಅಲ್ಲಿ ಒಂದು ದಿವಸ ಅಲ್ಲ, ನಿರಂತರ ನಿಯಂತ್ರಣವನ್ನು ಆ ಒಂದು ಕಂಟ್ರೋಲ್ ಮಾಡ್ತಾ ಅಭ್ಯಾಸ ಮಾಡ್ತಾ ಯೋಗಿಯು ತನ್ನ ಮನಸ್ಸನ್ನು ನಿಯತಗೊಳಿಸಿಕೊಂಡು ಭಗವಂತನ ಧಾಮಕ್ಕೆ ಹೋಗ್ತಾನೆ. ಈ ಒಂದು ಭೌತಿಕ ಪ್ರಪಂಚದಿಂದ ಬಿಡುಗಡೆಯನ್ನು ಪಡಿತಾನೆ. ನಾತ್ಯಶ್ನತಸ್ತು ಯೋಗೋ ಅಸ್ತಿ ನ ಚೈಕಾಂತ ಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಅರ್ಜುನನೇ, ಮನುಷ್ಯನು ಅತಿ ಹೆಚ್ಚಾಗಿ ತಿಂದರೂ ಅಥವಾ ಅತಿ ಸ್ವಲ್ಪ ತಿಂದರೂ, ಅತಿ ಹೆಚ್ಚಾಗಿ ನಿದ್ದೆ ಮಾಡಿದರೂ ಅಥವಾ ತಕ್ಕಷ್ಟು ನಿದ್ದೆ ಮಾಡದಿದ್ದರೂ ಯೋಗಿಯಾಗಲು ಸಾಧ್ಯವಿಲ್ಲ. ಇಲ್ಲಿ ಅತಿ ಹೆಚ್ಚಾಗಿ ತಿಂದ್ರು ಅತಿ ಕಡಿಮೆ ತಿಂದ್ರು ಕೂಡ ಏನಾಗ್ತದೆ, ಅನಾರೋಗ್ಯ ಬರ್ತದೆ.
ಅನಾರೋಗ್ಯದಿಂದ ಬಳಲ್ತಾರೆ. ಹಾಗಾಗಿ ಎಲ್ಲದರಲ್ಲಿ ಕೂಡ ಆ ಒಂದು ಲಿಮಿಟೇಷನ್ ಇರಬೇಕು. ಹಾಗಾಗಿ ಇಲ್ಲಿ ನಮ್ಗೆ ಪ್ರಭುಪಾದರು ಹೇಳ್ತಾರೆ 6 ಗಂಟೆ ತಮೋಗುಣದಿಂದ ಪ್ರಭಾವಿತರಾದ್ರೆ ಏನಾಗುತ್ತೆ, ಭಕ್ತಿ ಸೇವೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ 6 ಗಂಟೆ ಮಲಗಲಿಕ್ಕೆ ಹೇಳ್ತಾರೆ. ತಿನ್ನುವುದು ಅಂತ ಹೇಳಿದ್ರೆ ನಾವು ಈಗ ಅದಕ್ಕೆ ಭಗವಂತನಿಗೆ ಏನು ನೈವೇದ್ಯ ಮಾಡಿ ಪ್ರಸಾದವನ್ನಷ್ಟೇ ತಿಂದ್ರೆ ನಮಗೆ ಏನಾಗ್ತದೆ, ಆಗ ನಮಗೆ ಭಗವಂತನ ಬಗ್ಗೆ ಒಂದು ಭಕ್ತಿ ಸೇವೆಯನ್ನು ಮಾಡ್ಲಿಕ್ಕೆ ಆಗುತ್ತೆ, ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಆಗುತ್ತೆ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯತಾತ್ಮನೈವಾವಶಂ ನಯೇತ್. ಮನಸ್ಸು ತನ್ನ ಚಂಚಲವಾದ ಮತ್ತು ಅಸ್ಥಿರವಾದ ಸ್ವಭಾವದ ದೆಸೆಯಿಂದ ಎಲ್ಲೆಲ್ಲೇ ಅಲೆದಾಡಲಿ ಮನುಷ್ಯನು ಅದನ್ನು ಹಿಂದಕ್ಕೆ ಸೆಳೆದು ಆದ್ರೆ ಈ ಮನಸ್ಸು ಹೇಳಿದಾಗೆ ಕೇಳಿದ್ರೆ ಏನಾಗುತ್ತೆ, ಅವನನ್ನು ಗೋದಾಸ, ಇಂದ್ರಿಯಗಳ ದಾಸ ಅಂತ ಕರೀತಾರೆ. ಸೊ ನಾವು ಈ ಮನಸ್ಸನ್ನು ಹೇಗೆ ನಿಯಂತ್ರಿಸಬಹುದು? ನಾವು ಹರೇ ಕೃಷ್ಣ ಮಹಾಮಂತ್ರನು ಜಪಿಸೋದ್ರಿಂದ ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತದೆ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಯಾರು ನನ್ನನ್ನು ಎಲ್ಲೆಲ್ಲಿಯೂ ಕಾಣುತ್ತಾನೆಯೋ ಮತ್ತು ನನ್ನಲ್ಲಿ ಎಲ್ಲವನ್ನೂ ಕಾಣುತ್ತಾನೋ ಅವನು ನನ್ನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ, ನಾನು ಅವನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ. ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫರ್ಗೆಟ್ ಕೃಷ್ಣ. ಯಾವಾಗ್ಲೂ ಭಗವಂತನ ಬಗ್ಗೆ ಚಿಂತನೆ ಮಾಡುವಂಥದ್ದು. ಭಕ್ತರು ಹೇಗೆ ಅಂದ್ರೆ ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಮ ಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ನಿಶ್ಚಯವಾಗಿಯೂ ಎಲ್ಲೆಲ್ಲಿಯೂ ಕೃಷ್ಣನನ್ನು ಕಾಣ್ತಾನೆ ಮತ್ತು ಕೃಷ್ಣನಲ್ಲಿ ಎಲ್ಲವನ್ನೂ ಕಾಣ್ತಾನೆ. ಭಕ್ತನಿಗೆ ಕೃಷ್ಣನೇ ಸರ್ವಸ್ವನಾಗ್ತಾನೆ ಮತ್ತು ಕೃಷ್ಣ ಪ್ರೇಮದಲ್ಲಿ ಭಕ್ತನು ಸಂಪೂರ್ಣನಾಗ್ತಾನೆ. ಆಗ ಭಗವಂತ ಭಕ್ತರ ನಡುವೆ ಒಂದು ಆತ್ಮೀಯ ಸಂಬಂಧವಿರ್ತದೆ. ಅರ್ಜುನ ಉವಾಚ ಯೋ ಅಯಂ ಯೋಗಸ್ತ್ವಯಾ ಪ್ರೋಕ್ತ ಸಾಮ್ಯೇನ ಮಧುಸೂದನ ಏತಸ್ಯಾಂ ನ ಪಶ್ಯಾಮಿ ಚಂಚಲಾತ್ಮಾ ಸ್ಥಿತಿಂ ಸ್ಥಿರಾಃ. ಹೀಗೆ ಹೇಳಿದನು, ಮಧುಸೂದನನೇ, ನೀನು ಸಂಗ್ರಹವಾಗಿ ಹೇಳಿದ ಈ ಯೋಗ ಪದ್ಧತಿಯು ಕಾರ್ಯಸಾಧ್ಯವಲ್ಲ ಮತ್ತು ಇದು ಸಹಿಸಲ ಸಾಧ್ಯವಾದದ್ದು ಎಂದು ನನಗೆ ತೋರುತ್ತದೆ. ಏಕೆಂದರೆ ಮನಸ್ಸು ಪ್ರಕ್ಷುಬ್ಧವಾದದ್ದು ಮತ್ತು ಚಂಚಲವಾದದ್ದು. ಅಂದ್ರೆ ಇಲ್ಲಿ ಈ ಧ್ಯಾನ ಹೇಳುವಂಥದ್ದು ಈ ಯುಗಕ್ಕೆ ಅಲ್ಲ. ಆಕ್ಚುಲಿ ಆ ಧ್ಯಾನ ಅಂತ ಯಾವ ಯುಗದಲ್ಲಿ ಮಾಡ್ತಾ ಇದ್ರು? ಸತ್ಯಯುಗದಲ್ಲಿ ಮಾಡ್ತಾ ಇದ್ರು. ಮತ್ತೆ ತ್ರೇತಾಯುಗದಲ್ಲಿ ದುಬಾರಿ ಯಜ್ಞ ಮಾಡ್ತಾ ಇದ್ರು. ದ್ವಾಪರ ಯುಗದಲ್ಲಿ ಅರ್ಚನೆಯನ್ನು ಮಾಡ್ತಾ ಇದ್ರು. ಸೊ ಅಲ್ಲಿ ದ್ವಾಪರ ಯುಗದಲ್ಲಿಯೇ ಅರ್ಜುನ ಹೇಳ್ತಾ ಇದ್ದ ಏನಂದ್ರೆ ಈ ಧ್ಯಾನ ಈ ಯುಗಕ್ಕೆ ಅಲ್ಲ. ಇನ್ನು ಕಲಿಯುಗದಲ್ಲಿ ಅಂತೂ ಸಾಧ್ಯವೇ ಇಲ್ಲ ಧ್ಯಾನ ಮಾಡ್ಲಿಕ್ಕೆ. ಧ್ಯಾನದ ಗುರಿ ಏನಂತ ಹೇಳಿದ್ರೆ ಭಗವಂತನ ಒಂದು ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ಅದು ಈ ಕಲಿಯುಗದಲ್ಲಿ ಸಾಧ್ಯ ಇಲ್ಲ ಮಾಡ್ಲಿಕ್ಕೆ. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಅರ್ಜುನ, ಸರಳವಾದ ಕಾರ್ಯಸಾಧ್ಯವಾದ ವಿಧಾನಗಳಿಂದ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವ ವಿಷಯದಲ್ಲಿಯೂ ಕೂಡ ಜನರಿಗೆ ಗಂಭೀರ ಆಸಕ್ತಿ ಇಲ್ಲ. ಈಗ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ಬಂದು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ, ಯಾಕಂದ್ರೆ ಕಲಿಯುಗದ ಜನರು ಮಂದಮತಿಗಳು, ಅವರಿಗೆ ಭಗವಂತನ ಈ ಒಂದು ಭಕ್ತಿ ಸೇವೆ ಮಾಡ್ಲಿಕ್ಕೆ ಅವರಿಗೆ ಸಮಯ ಇಲ್ಲ. ಹಾಗಾಗಿ ಸುಲಭದ ದಾರಿ ಕೊಟ್ಟಿರುವಂತದ್ದು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ಅಂತ. ಆದ್ರೂ ಕೂಡ ಅದರಲ್ಲಿ ಕೂಡ ಜನರಿಗೆ ಆಸಕ್ತಿ ಇಲ್ಲ. ಇನ್ನು ಜೀವನ ವಿಧಾನ, ಆಸನದ ರೀತಿ, ಸ್ಥಳದ ಆಯ್ಕೆ ಮತ್ತು ಐಹಿಕ ಚಟುವಟಿಕೆಗಳಿಂದ ಮನಸ್ಸನ್ನು ದೂರ ಇಡೋದು, ಇದೆಲ್ಲವನ್ನು ನಿಯಂತ್ರಿಸುವ ಈ ಕಷ್ಟ ಸಾಧ್ಯವಾದ ಯೋಗ ಪದ್ಧತಿಯನ್ನು ಕುರಿತು ಹೇಳುವುದೇನು ಅಂತ ಅರ್ಜುನ ಕೇಳುವಂಥದ್ದು. ಕಲಿಯುಗದಲ್ಲಿ ಅಷ್ಟಾಂಗ ಯೋಗವನ್ನು ಅಭ್ಯಾಸ ಮಾಡುವುದು ಏಕೆ ಕಷ್ಟ ಎಂದು ವಿವರಿಸಿ. ನೀವು ಚಾಟ್ ನಲ್ಲಿ ಹಾಕಬಹುದು. ಕಲಿಯುಗದಲ್ಲಿ ಅಷ್ಟಾಂಗ ಯೋಗವನ್ನು ಅಭ್ಯಾಸ ಮಾಡುವುದು ಏಕೆ ಕಷ್ಟ. ಈಗ ನಾವು ಕಾಡಿನಲ್ಲಿ ಯಾರಿದ್ದಾರೆ ಅವರ ಹತ್ರ ಕೇಳಿ ತಿಳಿಯೋಣ, ಯಾಕೆ ಇದು ಕಷ್ಟ ಆಗ್ತದೆ ಅಂತ ಹೇಳಿ. ಕಾಡಿನಲ್ಲಿ ಯಾರಿದ್ರು? ಅರ್ಜುನನಲ್ಲಿ ಕೇಳಿ ತಿಳಿಯೋಣ. ಅಂದ್ರೆ ಈಗ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೇಳಿ ತಿಳಿದ್ರೆ ನಮಗೆ ಗೊತ್ತಾಗ್ತದೆ ಯಾಕೆ ಇದು ಕಷ್ಟ ಅಂತ ಹೇಳಿದ್ರೆ,
ಅರ್ಜುನ ಅವನು 20 ವರ್ಷ ಕಾಡಲ್ಲಿ ಇರ್ತಾನೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಹೇಗೆ ಅಂದ್ರೆ ಅಲ್ಲಿ ಒಂದು ಗುರುಕುಲದಲ್ಲಿ ಅಲ್ಲಿ ಗುರು ಡಿಸೈಡ್ ಮಾಡುವಂಥದ್ದು. ಅವನಲ್ಲಿ ಬ್ರಾಹ್ಮಣ ಕ್ವಾಲಿಟೀಸ್ ಇದ್ರೆ ಅವನು ಬ್ರಾಹ್ಮಣ, ಕ್ಷತ್ರಿಯ ಕ್ವಾಲಿಟೀಸ್ ಇದ್ರೆ ಕ್ಷತ್ರಿಯ, ವೈಶ್ಯ ಕ್ವಾಲಿಟೀಸ್ ಇದ್ರೆ ವೈಶ್ಯ, ಶೂದ್ರ ಕ್ವಾಲಿಟೀಸ್ ಇದ್ರೆ ಶೂದ್ರ ಅಂತೇಳಿ. ಸೊ ಈಗಿನ ಅಟ್ ಪ್ರೆಸೆಂಟ್ ಎಜುಕೇಶನ್ ಏನು ಅಂತ ಹೇಳಿದ್ರೆ ಇದು ನಮಗೆ ಸಾಯುವಾಗ ಉಪಯೋಗಕ್ಕೆ ಬರೋದಿಲ್ಲ. ಯಾಕಂದ್ರೆ ಅದು ನಮ್ಮ ಈ ಒಂದು ಈ ಭೌತಿಕ ಪ್ರಪಂಚವನ್ನು ಬಿಡುವಾಗ್ಲೇ ಅದು ಇಲ್ಲಿಗೆ ಅದು ಎಂಡ್ ಆಗುತ್ತೆ. ಆದ್ರೆ ಆಧ್ಯಾತ್ಮಿಕ ಜ್ಞಾನ ಏನು ಇದು ನಮಗೆ ನೆಕ್ಸ್ಟ್ ಲೈಫಿಗೆ ಕ್ಯಾರಿ ಫಾರ್ವರ್ಡ್ ಆಗುವಂಥದ್ದು ಅಂತ ನಾವೀಗ ಮುಂದಿನ ಶ್ಲೋಕದಲ್ಲಿ ವಿವರವಾಗಿ ನೋಡಲಿದ್ದೇವೆ. ಹಾಗೆ ಇಲ್ಲಿ ಅರ್ಜುನ ಮೊದಲು 5 ವರ್ಷ ಮನೆಯಲ್ಲಿ ಇರ್ತಾನೆ, ನಂತರ 20 ವರ್ಷ ಕಾಡಲ್ಲಿ ಇರ್ತಾನೆ ಅಂತ ನೋಡ್ಬೋದು. ಸೊ ಅರ್ಜುನ ತುಂಬಾ ಸಮಯ ಕಾಡದಲ್ಲಿ ಇರ್ತಾನೆ. ಅರ್ಜುನ ಹೇಗೆ ಅಂತ ಹೇಳಿದ್ರೆ ಈಗ ಅವ್ರ ಗುರುಗಳು ಅವರೆಲ್ಲ ಶಿಷ್ಯರನ್ನು ಕರೆದು ಹೇಳುವಂಥದ್ದು ನೀವು ಗುರುಗಳು ದ್ರೋಣಾಚಾರ್ಯರು ಶಿಷ್ಯರನ್ನು ಕರೆದು ಹೇಳ್ತಾರೆ, ನೀವು ಆ ಮರದಲ್ಲಿ ಹಕ್ಕಿ ಇದೆ, ಅದರ ಕಣ್ಣಿಗೆ ಬಾಣವನ್ನು ಬಿಡಬೇಕು ಅಂತ. ಹಾಗೆ ಗುರುಗಳು ಕೇಳ್ತಾರೆ ಎಲ್ಲರನ್ನು, ನಿಮ್ಗೆ ಏನ್ ಕಾಣಿಸ್ತಾ ಇದೆ ಅಂತ ಹೇಳಿದಾಗ ಅವರೆಲ್ಲರೂ ಕೂಡ ನಮಗೆ ಹೌದು ಪಕ್ಷಿ ಕಾಣಿಸ್ತಾ ಇದೆ, ಗಿಡ ಮರ ಕಾಣಿಸ್ತಾ ಇದೆ, ಎಲೆ ಕಾಣಿಸ್ತಾ ಇದೆ, ರೆಂಬೆ ಕಾಣಿಸ್ತಾ ಇದೆ, ಈ ರೀತಿಯಾಗಿ ಒಬ್ಬೊಬ್ರು ಒಂದೊಂದು ಉತ್ತರವನ್ನು ನೀಡ್ತಾರೆ. ಅರ್ಜುನನನ್ನು ಕೇಳಿದಾಗ ಅರ್ಜುನ ಹೇಳ್ತಾನೆ, ಗುರುವರ್ಯ ನನಗೆ ಅಕ್ಷಿಯ ವಿನಃ ಬೇರೇನು ಕಾಣಿಸೋದಿಲ್ಲ ಅಂತೇಳಿ. ಅಷ್ಟೊಂದು ಏಕಾಗ್ರತೆ ಇತ್ತು ಅವನಲ್ಲಿ. ಇಲ್ಲಿ ದ್ರೌಪದಿಯ ಸ್ವಯಂವರ ಸಮಯದಲ್ಲಿ ಕೂಡ ನೋಡ್ಬೋದು ಯಾವ ರೀತಿಯಾಗಿ ಅರ್ಜುನ ಒಂದು ತನ್ನ ಪರಾಕ್ರಮವನ್ನು ತೋರಿಸ್ತಾನೆ, ಬುದ್ಧಿವಂತಿಕೆಯನ್ನು ತೋರಿಸ್ತಾನೆ ಅಂತೇಳಿ. ಹಾಗೆ ಇಲ್ಲಿ ಪಾಂಡವರು ಕಾಡಿಗೆ ಹೋದಾಗ ಅಲ್ಲಿ ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನು ಕೊಡಲಾಗ್ತದೆ. ಆಗ ಅರ್ಜುನ ಶಿವನೊಂದಿಗೆ ಹೋರಾಡಿ ಪಶುಪತಾಸ್ತ್ರವನ್ನು ಪಡೆದುಕೊಳ್ತಾನೆ. ಅಂದ್ರೆ ಶಿವನನ್ನು ಸೋಲಿಸಿ ಆ ಶಿವನ ಮೆಚ್ಚುಗೆಗೆ ಪಾತ್ರನಾಗಿ ಪಶುಪತಾಸ್ತ್ರವನ್ನು ಪಡೆದುಕೊಳ್ಳುವಂಥದ್ದು. ಅಂತ ಪರಾಕ್ರಮಿಯಾದ ಅರ್ಜುನ ಏನ್ ಹೇಳ್ತಾ ಇದ್ದಾನೆ, ಹಾಗೆ ಅವನು ಸತ್ಯಯುಗದಲ್ಲಿ ನಾರಾಯಣರಾಗಿ ಬರುವಂಥದ್ದು. ನರ ಅಂತ ಹೇಳಿದ್ರೆ ಅರ್ಜುನ, ನಾರಾಯಣ ಅಂತ ಹೇಳಿದ್ರೆ ಕೃಷ್ಣ, ಈ ರೀತಿಯಾಗಿ ಬರುವಂಥದ್ದು. ಅಂತ ಕೃಷ್ಣನ ನಿತ್ಯ ಸಂಗಾತಿಯಾದ ಅರ್ಜುನ ಅವನು ಹೇಳುವಂಥದ್ದು, ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ಪಾಯೂರಿವ ಸುದುಷ್ಕರಂ. ಕೃಷ್ಣನೇ, ಮನಸ್ಸು ಚಂಚಲವಾದದ್ದು, ಪ್ರಕ್ಷುಬ್ಧವಾದದ್ದು, ಹಠಮಾರಿ ಮತ್ತು ಬಲವಾದದ್ದು. ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ ಕಷ್ಟ ಎಂದು ನನಗೆ ತೋರುತ್ತದೆ ಅಂತ ಅರ್ಜುನ ಹೇಳುವಂಥದ್ದು. ಮನಸ್ಸನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯವಿಲ್ಲ. ಗಾಳಿಯನ್ನಾದ್ರೂ ಹಿಡಿದು ನಿಲ್ಲಿಸ್ಬೋದು, ಆದ್ರೆ ಮನಸ್ಸನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯ ಇಲ್ಲ. ಈಗ ನಿಮಗೆ ಅದು ಅನುಭವ ಆಗಿರ್ಬೋದು. ಈ ಒಂದು ತರಗತಿಯನ್ನು ಕೇಳ್ತಾ ಇರ್ತೀರಾ, ಹಾಗೆ ನಿಮ್ಮ ಮನಸ್ಸು ಇನ್ನೆಲ್ಲಿಯೋ ಹೋಗಿರ್ತದೆ, ಅಷ್ಟು ವೇಗವಾಗಿ ಮನಸ್ಸು ಹೋಗುವಂಥದ್ದು. ಅದಕ್ಕೆ ಭಗವಂತ ಏನ್ ಹೇಳ್ತಾನೆ ಅಂದ್ರೆ, ಶ್ರೀ ಭಗವಾನು ವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇನ ಚ ಗೃಹ್ಯತೆ. ಶ್ರೀ ಕೃಷ್ಣನು ಹೀಗೆ ಹೇಳಿದನು, ಮಹಾಬಾಹುವು ಕುಂತಿಯ ಮಗನೂ ಆದ ಅರ್ಜುನನೇ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹು ಕಷ್ಟ. ಆದರೂ ಯೋಗ್ಯವಾದ ವೈರಾಗ್ಯದಿಂದ ಮತ್ತು ಅಭ್ಯಾಸದಿಂದ ಅದನ್ನು ನಿಗ್ರಹಿಸಬಹುದು. ಆಧ್ಯಾತ್ಮಿಕದಲ್ಲಿ ಅಭ್ಯಾಸ, ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ ಏನಾಗ್ತದೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ 16 ಮಂತ್ರಗಳನ್ನು ಜಪಿಸುವುದರಿಂದ ಇದು ನಮ್ಮ ಮನಸ್ಸನ್ನು ನಿಗ್ರಹ ಮಾಡುತ್ತೆ, ನಿಗ್ರಹದಲ್ಲಿಡುತ್ತೆ. ಮತ್ತೆ ಯುಗ ಧರ್ಮ, ಈ ಕಲಿಯುಗ ಧರ್ಮಕ್ಕೆ ಈ ಹರೇ ಕೃಷ್ಣ ಮಹಾಮಂತ್ರ ಇದು ಪವರ್ಫುಲ್ ಮತ್ತು ತುಂಬಾ ಉಪಯುಕ್ತವಾಗಿರುವಂಥದ್ದು. ಮನಸ್ಸಿಗೆ ಕಡಿವಾಣ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರ ಆಗೋದು ಕಷ್ಟ. ಯಾಕೆಂದ್ರೆ ನಮ್ಮ ಮನಸ್ಸು ನಮ್ಮ ಶತ್ರು ಆಗಿದೆ. ಮನಸ್ಸು ನಮ್ಮನ್ನು ಈಗ ಹರಾಜ್ ಮಾಡ್ತಾ ಇದೆ, ಅದು ಬೇಕು ಇದು ಬೇಕು ಅಂತ ಹೇಳುತ್ತೆ. ಸೊ ನಮ್ಮ ಕೈಯಲ್ಲಿದೆ, ಮನಸ್ಸನ್ನು ಶತ್ರು ಕೂಡ ಮಾಡ್ಕೊಳ್ಬಹುದು, ಮಿತ್ರ ಕೂಡ ಮಾಡ್ಬೋದು. ನಾವು ಯಾವಾಗ ಈ ಒಂದು ಭಗವಂತನ ಸೇವೆ ಅಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆಯನ್ನು ತೆಗೆದುಕೊಳ್ತೇವೆ, ಆಗ ಮನಸ್ಸು ಸ್ನೇಹಿತ ಆಗುತ್ತೆ. ನಾವು ಯಾವಾಗ ಇಂದ್ರಿಯ ಸುಖ ಮಾಡ್ತೇವೆ, ಆಗ ನಮ್ಮ ಮನಸ್ಸು
ಶತ್ರು ಆಗುತ್ತೆ. ನಾವು ಮನಸ್ಸು ಹೇಳಿದಾಗೆ ಕೇಳಬೇಕಾಗ್ತದೆ ಆಗ. ಸೊ ಯಾರು ಮನಸ್ಸನ್ನು ಗೆದ್ದಿದಾನೋ ಅವನಿಗೆ ಮನಸ್ಸು ಮಿತ್ರನಾಗುತ್ತದೆ. ಯಾರು ಮನಸ್ಸನ್ನು ಗೆಲ್ಲೋದಿಲ್ಲ ಅವರಿಗೆ ಮನಸ್ಸು ಶತ್ರು ಆಗ್ತದೆ. ಇದನ್ನು ನಾವೀಗ ನೋಡಲಿದ್ದೇವೆ. असंयतात्मना योगो दुष्प्राप इति मे मति पश्यात्मना तु यतता शक्यो वाप्तुम् उपायतः. ಮನಸ್ಸಿಗೆ ಕಡಿವಾಣ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರವು ಕಷ್ಟ. ಆದರೆ ಯಾರ ಮನಸ್ಸು ನಿಯಂತ್ರಣದಲ್ಲಿರುತ್ತದೋ ಮತ್ತು ಯಾರು ಯೋಗ್ಯವಾದ ರೀತಿಗಳಲ್ಲಿ ಪ್ರಯತ್ನಿಸುವರೋ ಅವರಿಗೆ ಯಶಸ್ಸು ಖಂಡಿತ. ಇದು ನನ್ನ ಅಭಿಪ್ರಾಯ. ಸೊ ಯಾರು ಐಹಿಕ ಕೆಲಸಗಳಿಂದ ಮನಸ್ಸನ್ನು ದೂರ ಮಾಡಲು ಸರಿಯಾದ ರೀತಿಯನ್ನು ಅನುಸರಿಸುವುದಿಲ್ಲವೋ ಆತನು ಆತ್ಮ ಸಾಕ್ಷಾತ್ಕಾರದಲ್ಲಿ ಯಶಸ್ವಿಯಾಗಲಾರ ಅಂತ ಭಗವಂತನೇ ಹೇಳ್ತಾ ಇದ್ದಾನೆ. ಮನಸ್ಸನ್ನು ಈ ಐಹಿಕ ಸುಖದಲ್ಲಿ ತೊಡಗಿಸಿ ಯೋಗಾಭ್ಯಾಸ ಮಾಡಲು ಪ್ರಯತ್ನಿಸುವುದೆಂದ್ರೆ ಆಗೇನಾಗ್ತದೆ, ಬೆಂಕಿಯ ಮೇಲೆ ನೀರನ್ನು ಹೊಯ್ಯುತ್ತಾ ಅದನ್ನು ಹೊತ್ತಿಸಲು ಪ್ರಯತ್ನಿಸಿದಂತೆ ಆಗುತ್ತೆ ಅಂತೇಳಿ. ಒಂದು ಕಡೆಯಲ್ಲಿ ಈ ಮನಸ್ಸನ್ನು ಐಹಿಕ ಸುಖದಲ್ಲಿ ತೊಡಗಿಸಿಕೊಂಡಿರ್ತೇವೆ, ಮತ್ತೊಂದು ಕಡೆಯಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಇರ್ತೇವೆ. ಆಗೇನಾಗ್ತದೆ ಅಂತ ಹೇಳಿದ್ರೆ ಬೆಂಕಿಯನ್ನು ಹೊತ್ತಿಸಿ ಅದಕ್ಕೆ ಮತ್ತೆ ನೀರ್ ಹಾಕಿ ಮತ್ತೆ ಅದನ್ನು ಉರಿಸುವ ರೀತಿಯಲ್ಲಿ ಹೊತ್ತಿಸಲು ಪ್ರಯತ್ನಿಸಿದಂತೆ ಆಗ್ತದೆ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ವಿಶೇಷ ಪ್ರಯತ್ನವಿಲ್ಲದೆ ಯೋಗಾಭ್ಯಾಸದ ಪ್ರಯೋಜನವನ್ನು ಪಡೆದುಕೊಳ್ತಾನೆ. ಆದ್ರೆ ಕೃಷ್ಣ ಪ್ರಜ್ಞೆ ಇಲ್ಲದೆ ಯೋಗಾಭ್ಯಾಸವು ಯಶಸ್ವಿಯಾಗಲಾರ. ವಿಫಲ ಯೋಗಿಯ ಗಮ್ಯ ಸ್ಥಾನ ಯಾವುದು? ಈಗ ಈ ಒಂದು ಭಕ್ತಿ ಸೇವೆಯನ್ನು ಮಾಡ್ತಾ ಇರ್ತಾರೆ, ಅವ್ರು ಮಧ್ಯದಲ್ಲಿ ನಿಲ್ಲಿಸಿ ಬಿಟ್ರೆ ಏನಾಗ್ತದೆ? ಇದನ್ನು ನೀವು ಚಾಟ್ ನಲ್ಲಿ ಹೇಳ್ಬಹುದು. ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೀತೋ ಯೋಗಾಚಲಿತ ಮಾನಸ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಗತಿಂ ಕೃಷ್ಣ ಗಚ್ಚತಿ. ಅರ್ಜುನನು ಹೀಗೆಂದನು, ಕೃಷ್ಣನೇ, ಪ್ರಾರಂಭದಲ್ಲಿ ಶ್ರದ್ಧೆಯಿಂದ ಆತ್ಮ ಸಾಕ್ಷಾತ್ಕಾರದ ಸಾಧನೆಯನ್ನು ಸ್ವೀಕರಿಸಿ ಅನಂತರ ಪ್ರಾಪಂಚಿಕ ಮನೋಧರ್ಮದಿಂದ ಪ್ರಯತ್ನವನ್ನು ನಿಲ್ಲಿಸಿ ಯೋಗ ಸಿದ್ಧಿಯನ್ನು ಪಡೆಯದಿರುವ ಮನುಷ್ಯನ ಗತಿ ಏನು? ಇಲ್ಲಿ ಅರ್ಜುನ ಪ್ರಶ್ನಿಸ್ತಾ ಇದ್ದಾನೆ. ಜೀವಿಯ ಸಹಜ ಸ್ವರೂಪ ಏನಂತ ಹೇಳಿದ್ರೆ ಭಗವಂತನೊಡನೆ ಅವನ ಸಂಬಂಧ ಮತ್ತು ಕಳೆದು ಹೋದ ಕೊಂಡಿಯನ್ನು ಮತ್ತೆ ಪಡೆದುಕೊಂಡು ಕೃಷ್ಣ ಪ್ರಜ್ಞೆಯ ಅತ್ಯುನ್ನತ ಹಂತವನ್ನು ಸಾಧಿಸಲು ಅಗತ್ಯವಾದ ಕರ್ಮಗಳನ್ನು ಮಾಡುವಂಥದ್ದು. ಈಗ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವುದಂತ ಹೇಳಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಯಾಶಕ್ತಿಯೊಡನೆ ಯುದ್ಧ ಪ್ರಾರಂಭಿಸಿದಂತೆ. ಈಗ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಾಗ ನಮಗೆ ತುಂಬಾ ಒಂದು ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಮನಸ್ಸು. ಯಾಕಂತ ಹೇಳಿದ್ರೆ ನಮಗೆ ಮಾಯೆ ನಮ್ಮನ್ನು ಭಕ್ತಿ ಸೇವೆ ಮಾಡ್ಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಇಲ್ಲಿ ನಾವು ಆ ಮಾಯಾಶಕ್ತಿಯೊಡನೆ ಯುದ್ಧ ಪ್ರಾರಂಭಿಸಿದಂತೆ ಹೇಳಿ. ಸೊ ಆಧ್ಯಾತ್ಮಿಕ ಮಾರ್ಗದಿಂದ ಬೇರೆ ಆದ್ರೆ ಪರಿಣಾಮ ಏನು ಅಂತ ಅರ್ಜುನನು ಇಲ್ಲಿ ಕೇಳ್ತಾ ಇದ್ದಾನೆ. ಪ್ರಾಪ್ಯ ಪುಣ್ಯ ಕೃತಾಂ ಲೋಕಾನುಷಿತ್ವಾ ಶಾಶ್ವತಿ ಸಮಾ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗೋ ಭ್ರಷ್ಟೋ ಅಭಿಜಾಯತೆ. ಓಕೆ, ಯೋಗ ಭ್ರಷ್ಟನು ಪುಣ್ಯ ಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು ಅನಂತರ ಧರ್ಮಾತ್ಮನ ಮನೆಯಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುವನು. ಇಲ್ಲಿ ಈ ಒಂದು ಭಕ್ತಿ ಸೇವೆಯನ್ನು ಮಾಡ್ತಾ ಮಧ್ಯದಲ್ಲಿ ಏನಾದ್ರೂ ಸ್ಟಾಪ್ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಈ ಉತ್ತಮ ಲೋಕಗಳಿಗೆ ಹೋಗ್ತಾರೆ, ಮತ್ತೆ ಈ ಲೋಕಕ್ಕೆ ಮತ್ತೆ ಬರ್ತಾರೆ. ಶ್ರೀಮಂತ ಕುಟುಂಬದಲ್ಲಿ ಬ್ರಾಹ್ಮಣ ವೈಶ್ಯ ಈ ಕುಟುಂಬದಲ್ಲಿ ಜನಿಸ್ತಾರೆ, ಮತ್ತೆ ಅವರು ಈ ಭಕ್ತಿ ಸೇವೆಯನ್ನು ಕಂಟಿನ್ಯೂ ಮಾಡ್ತಾರೆ. ಅದಕ್ಕೆ ಹೇಳುವಂಥದ್ದು ಆಧ್ಯಾತ್ಮಿಕ ಜ್ಞಾನ ಹೇಳುವಂಥದ್ದು ನಮಗೆ ನೆಕ್ಸ್ಟ್ ಜನ್ಮಕ್ಕೆ ಕೂಡ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಕೃಷ್ಣ ಪ್ರಜ್ಞೆಯಲ್ಲಿದ್ರೆ. ಪ್ರಭುಪಾದರ ಬಳಿ ಪ್ರಭುಪಾದರು ಒಮ್ಮೆ ಅವರ ಶಿಷ್ಯರಿಗೆ ಹೇಳ್ತಾರೆ, ನೀವೆಲ್ಲರೂ ಕೂಡ ಮಹಾಭಯದಿಂದ ಪಾರಾಗಿದ್ದೀರಿ ಅಂತ. ಆಗ ಅವರೆಲ್ಲ ಕೇಳ್ತಾರೆ, ಏನದು ಆಚಾರ್ಯರೇ ಮಹಾಭಯ? ನೀವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದ ಕಾರಣ ನಿಮಗೆ ನೆಕ್ಸ್ಟ್ ಜನ್ಮ ಪ್ರಾಣಿ ಜನ್ಮ ಸಿಗೋದಿಲ್ಲ. ಇಲ್ಲದಿದ್ರೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ ಅಭಕ್ತರು ಇರ್ತಾರೆ, ಅವರಿಗೆ ಅವರು ಸಾಯುವಾಗ ಯಾವ ಭಾವ ಇರುತ್ತೆ ಅದೇ ಅವರಿಗೆ ನೆಕ್ಸ್ಟ್ ಜನ್ಮ ಸಿಗುವಂಥದ್ದು, ಪ್ರಾಣಿ ಜನ್ಮ ಸಿಗುವ ಸಾಧ್ಯತೆ ಇರ್ತದೆ. ಹಾಗೆ ಇಲ್ಲಿ ಹೇಳುವಂಥದ್ದು ಈ ಒಂದು ಭಕ್ತಿ ಸೇವೆಯನ್ನು ಮಾಡಿ ಮಧ್ಯದಲ್ಲಿ ಏನಾದ್ರು ಅವರು ಸ್ಟಾಪ್ ಆದ್ರೆ ಸ್ವಲ್ಪಮಪ್ಯಸ್ಯ ಪುಣ್ಯಸ್ಯ ತ್ರಾಯತೋ ಮಹತೋ ಭಯಾತ್. ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ಮಾಡಿದ್ರು ಕೂಡ ಅದು ನೆಕ್ಸ್ಟ್ ಜನ್ಮಕ್ಕೆ ಕಂಟಿನ್ಯೂ ಆಗುವಂಥದ್ದು. ಹಾಗೆ ಅವರು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುತ್ತಾನೆ, ಮತ್ತೆ ಈ ಭಕ್ತಿ ಸೇವೆಯನ್ನು ಕಂಟಿನ್ಯೂ ಮಾಡ್ತಾನೆ. ಈಗ ದೀರ್ಘಕಾಲ ಯೋಗಾಭ್ಯಾಸ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ.
ಅಥವಾ ಯೋಗಿನಾಮೇವ ಕುಲೇ ಭವತೀತಿ ಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮಾಯದೀದೃಶಂ. ಅಥವಾ ದೀರ್ಘಕಾಲದ ಯೋಗಾಭ್ಯಾಸದ ಅನಂತರ ವಿಫಲನಾಗಿದ್ದಲ್ಲಿ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸುವನು. ನಿಶ್ಚಯವಾಗಿಯೂ ಈ ಜಗತ್ತಿನಲ್ಲಿ ಇಂತಹ ಜನ್ಮವು ದುರ್ಲಭತರವಾದುದು. ಅವರು ವೈಷ್ಣವ ಒಂದು ಕುಟುಂಬದಲ್ಲೇ ಜನಿಸ್ತಾರೆ, ಯಾರು ದೀರ್ಘಕಾಲ ಯೋಗಾಭ್ಯಾಸ ಮಾಡಿದ್ರೆ. ನಂತರ ಅವರು ಆಧ್ಯಾತ್ಮಿಕದಲ್ಲಿ ಪ್ರಗತಿ ಒಂದು ಪರಿಪೂರ್ಣರಾಗ್ತಾರೆ. ಇಂತಹ ಜನ್ಮವು ದುರ್ಲಭತರವಾದದ್ದು. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಈ ಜನ್ಮದಲ್ಲಿಯೇ ಭಕ್ತಿ ಸೇವೆಯನ್ನು ಮಾಡ್ಬೇಕು ಅಂತೇಳಿ. ನಾವು ಸೀರಿಯಸ್ ಆಗ್ಬೇಕು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಇರ್ಬೇಕು, ಭಕ್ತರ ಸಂಘದಲ್ಲಿ ಇರ್ಬೇಕು, ಭಕ್ತಿ ಸೇವೆಯನ್ನು ಮಾಡ್ತಾ ಇರ್ಬೇಕು ಅಂತ ಹೇಳಿ. ಈ ಜನ್ಮದಲ್ಲಿಯೇ ನಾನು ಕೃಷ್ಣನ ನೋಡ್ತೇನೆ, ಆ ರೀತಿಯಾದ ಒಂದು ದೃಢವಾದ ಸಂಕಲ್ಪ ಇರಬೇಕು. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧವಾನ್ ಭಜತೆ ಯೋ ಮಾಂ ಸಮೇ ಯುಕ್ತಾ ತಮೋ ಮತಃ. ಯಾರು ಸದಾ ನನ್ನಲ್ಲಿಯೇ ಇರುವನೋ, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನೋ, ನನ್ನನ್ನು ಭಜಿಸುವನೋ, ಅವನೇ ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ನನ್ನ ಅಭಿಪ್ರಾಯ. ಯಾರು ಸದಾ ಭಗವಂತನನ್ನು ಚಿಂತಿಸ್ತಾರೆ, ಭಗವಂತನನ್ನು ಭಜಿಸುತ್ತಾರೆ, ಹರೇ ಕೃಷ್ಣ, ಯೋಗಿಗಳೇ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು ಅವನು ಎಲ್ಲರಿಗಿಂತ ಶ್ರೇಷ್ಠನು. ಯಾರು? ನಾರದ ಮುನಿಗಳು. ನಾರದ ಮುನಿಗಳು ಸದಾ ಹರಿನಾಮ ಸಂಕೀರ್ತನೆ ಮಾಡ್ತಾರೆ. ಅವರು ಭಕ್ತರನ್ನಾಗಿ ಮಾಡ್ತಾರೆ, ಶುದ್ಧ ಭಕ್ತರನ್ನಾಗಿ ಮಾಡ್ತಾರೆ. ಅವರು ಅವರಿಗೆ ಜ್ಞಾನೋಪದೇಶವನ್ನು ನೀಡ್ತಾರೆ. ಈಗ ಧ್ರುವ ಮಹಾರಾಜರಿರ್ಲಿ, ಪ್ರಹ್ಲಾದ್ ಮಹಾರಾಜರಿರ್ಲಿ, ಈ ರೀತಿಯಾಗಿ ಅವರೆಲ್ಲರೂ ಕೂಡ ಶುದ್ಧ ಭಕ್ತರಾಗ್ತಾರೆ ನಾರದ ಮಹರ್ಷಿಗಳ ಒಂದು ಉಪದೇಶವನ್ನು ಪಡೆದು. ಸೊ ಇಲ್ಲಿ ಈ ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗ ಇದೆಲ್ಲವೂ ಕೂಡ ಮೆಟ್ಟಿಲುಗಳು ಇದ್ದಾಗೆ. ಈಗ ಮೆಟ್ಲಲ್ಲಿ ನಿಮಗೆ ಬಹಳ ವೇಗವಾಗಿ ಹೋಗ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಆದ್ರೆ ಲಿಫ್ಟ್ ಅಲ್ಲಿ ನಿಮಗೆ ಬಹಳ ಬೇಗವಾಗಿ ಹೋಗ್ಬೋದು. ಇದು ಭಕ್ತಿ ಯೋಗ ಅಂತ ಹೇಳಿದ್ರೆ ಲಿಫ್ಟ್ ಇದ್ದಾಗೆ. ಸೊ ಈಗ ನಿಮಗೆ ಯೋಗ ಅಂತ ಹೇಳಿದ್ರೆ ಏನು ಗೊತ್ತಾಯ್ತು. ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಯೋಗ ಅಂತ ಹೇಳುವಂಥದ್ದು. ವಿವಿಧ ಯುಗಗಳಿಗೆ ವಿವಿಧ ಯೋಗಾಭ್ಯಾಸಗಳು. ಕೃತೆ ಯಧ್ಯಾಯತೋ ವಿಷ್ಣುಂ ತ್ರೇತಾಯಾಮ್ ಯಜತೋ ಮಖೈ ದ್ವಾಪರೇ ಪರಿಚರ್ಯಾಯಾಮ್ ಕಲೌ ತತ್ತರಿ ಕೀರ್ತನಾತ್. ಇದು ಶ್ರೀಮದ್ ಭಾಗವತಂ 12ನೇ ಸ್ಕಂದದ 3ನೇ ಅಧ್ಯಾಯದ 52ನೇ ಶ್ಲೋಕ. ಅಂದ್ರೆ ಸತ್ಯಯುಗದಲ್ಲಿ ಭಗವಾನ್ ಕೃಷ್ಣನ ಆ ಒಂದು ಪ್ಯೂರ್ ತುಪ್ಪವನ್ನು ಉಪಯೋಗಿಸ್ತಾ ಇದ್ರು. ಪ್ಯೂರ್ ಹಸುವಿನ ತುಪ್ಪವನ್ನು ಉಪಯೋಗಿಸ್ತಿದ್ರು. ಮತ್ತೆ ಆ ಮಂತ್ರ ಪಠಣೆ ಮಾಡಲು 1000 ಜನ ಇರ್ತಿದ್ರು. ಆ ಬ್ರಾಹ್ಮಣರು ಮಂತ್ರ ಪಠಣ ಮಾಡೋದು ಅಂತ ಹೇಳಿದ್ರೆ ಅದರಿಂದ ಮಂತ್ರದಿಂದವೇ ಬೆಂಕಿ ಬರಿಸ್ತಾ ಇದ್ರು ಅಂತೇಳಿ, ಅಷ್ಟು ಪವರ್ಫುಲ್ ಮಂತ್ರ ಹೇಳ್ತಾ ಇದ್ರು. ಮತ್ತೆ ಯಾವುದೇ ಒಂದು ಯಜ್ಞಕ್ಕೆ ಆಹುತಿಯನ್ನು ಕೊಡ್ತಾರೆ, ಅದು ಮರು ಜನ್ಮ ಪಡಿತಾ ಇತ್ತು ಅಂತ ಹೇಳಲಾಗ್ತದೆ. ಆದ್ರೆ ಈಗ ನೋಡ್ಬೋದು ನಾವು ಈ ಒಂದು ಕಾಡುಗಳಿದ್ವು. ಆ ರೀತಿಯಾಗಿ ಧ್ಯಾನ ಮಾಡ್ಲಿಕ್ಕೆ ಕಲಿಯುಗದಲ್ಲಿ ಸಾಧ್ಯ ಇಲ್ಲ. ಹಾಗೆ ತ್ರೇತಾಯುಗದಲ್ಲಿ 10,000 ವರ್ಷ ಜೀವಿತಾವಧಿ ಇತ್ತು. ಒಂದು ಹಸುವಿನ ತುಪ್ಪ ಕೂಡ ಈಗ ಅಷ್ಟು ಸಿಗೋದಿಲ್ಲ, ಪ್ಯೂರ್ ತುಪ್ಪ. ಮತ್ತೆ ಬ್ಯಾರಲ್ ಗಟ್ಟಲೆ ತುಪ್ಪವನ್ನು ಉಪಯೋಗಿಸ್ತಾ ಇದ್ರು ಆ ಯಜ್ಞಕ್ಕೆ. ಮಂತ್ರ ಪಠಣ ಮಾಡ್ತಾ ಇದ್ರು. ಅದು ಕೂಡ ಕಲಿಯುಗದಲ್ಲಿ ಸಾಧ್ಯ ಇಲ್ಲ. ದ್ವಾಪರ ಯುಗದಲ್ಲಿ ವಿಸ್ತಾರವಾದ ದೇವಾಲಯದ ಪೂಜೆ ಅದೇ ಪ್ರತಿ ಅರ್ಧ ಗಂಟೆಗೊಮ್ಮೆ ನೈವೇದ್ಯ ಮಾಡ್ತಾ ಇದ್ರು ಭಗವಂತನಿಗೆ. ಸಾವಿರಾರು ಜನ ಇದನ್ನು ಧರ್ಮ ಗ್ರಂಥದಲ್ಲಿ ಕೂಡ ಉಲ್ಲೇಖಿಸಲಾಗಿದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಕಲಿ ಸಂತರಿಯ ಉಪನಿಷತ್ನಲ್ಲಿ ಹೇಳಲಾಗ್ತದೆ. ಎಲ್ಲ ವೈದಿಕ ಸಾಹಿತ್ಯವನ್ನು ಶೋಧಿಸಿದ ನಂತರ
ಈ ಯುಗಕ್ಕೆ ಹರೇ ಕೃಷ್ಣ ಜಪಕ್ಕಿಂತ ಹೆಚ್ಚು ಭವ್ಯವಾದ ಧರ್ಮದ ವಿಧಾನವನ್ನು ಕಂಡುಹಿಡಿಯಲಾಗುವುದಿಲ್ಲ. ಇಲ್ಲಿ ಎಲ್ಲಾ ವೈದಿಕ ಸಾಹಿತ್ಯವನ್ನು ಶೋಧಿಸಿದ ನಂತರ ಅವರಿಗೆ ಈ ಕಲಿಯುಗಕ್ಕೆ ಹರೇ ಕೃಷ್ಣ ಮಹಾಮಂತ್ರ ಜಪಿಸುವಂತದ್ದೇ ಬಹಳ ಬಹಳ ಮುಖ್ಯವಾಗಿರುತ್ತದೆ. ನಂತರ ಚೈತನ್ಯ ಚರಿತಾಮೃತದಲ್ಲಿ ಆದಿಲೀಲಾ 17ನೇ ಅಧ್ಯಾಯ 21ನೇ ಶ್ಲೋಕದಲ್ಲಿ ಹರೇರ್ ನಾಮ ನಾಮೈವ ಕೇವಲಂ ಕಲೌ ನಾಸ್ತಿ ಏವ ನಾಸ್ತಿ ಏವ ಗತಿರನ್ಯತಾ. ಹರೇರ್ ನಾಮೈವ ಕೇವಲಂ ಕಲೌ ನಾಸ್ತಿ ಏವ ಗತಿರನ್ಯತಾ. ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆ ಮಾಡಬೇಕು. ಕಲಹ ಮತ್ತು ಕಪಟದ ಈ ಯುಗದಲ್ಲಿ ಬಿಡುಗಡೆಗೆ ಏಕೈಕ ಮಾರ್ಗವೆಂದರೆ ಭಗವಂತನ ಪವಿತ್ರ ಹೆಸರುಗಳನ್ನು ಜಪಿಸುವುದು. ಬೇರೆ ದಾರಿ ಇಲ್ಲ. ನೀವು ಕೇಳಿರ್ಬೋದು, ನಾವು ಮಾತನಾಡುವಾಗ ಏನು ವೇದವಾಕ್ಯನ ಅಂತೇಳಿ. ಯಾಕೆಂದ್ರೆ ವೇದವ್ಯಾಸರು ಒಮ್ಮೆ ಹೇಳಿದ್ರೆ ಆಯ್ತು, ಇಲ್ಲಿ 3 ಬಾರಿ ಹೇಳಿದ್ದಾರೆ. ಹಾಗಾಗಿ ನಮಗೆ ಭಗವಂತನ ಪವಿತ್ರ ಹೆಸರುಗಳನ್ನು ಜಪಿಸುವುದು ಒಂದೇ ದಾರಿ ಈ ಒಂದು ಭೌತಿಕ ಬಂಧನದಿಂದ ಬಿಡುಗಡೆಗೆ ಸಿಗ್ಬೇಕಾದ್ರೆ. ಹಾಗೆ ಇಲ್ಲಿ ಶ್ರೀಮದ್ ಭಾಗವತಮಿನ 12ನೇ ಸ್ಕಂದದ 3ನೇ ಅಧ್ಯಾಯದ 51ನೇ ಶ್ಲೋಕದಲ್ಲಿ ಹೇಳುವಂತದ್ದು ಇತಿ ಷೋಡಶಕಂ ನಾಮ್ನಾಂ ಕಲಿ ಕಲ್ಮಶ ನಾಶನಂ ನಾತಾ ಪರತರೋಪಾಯ ಸರ್ವವೇದೇಶು ದೃಶ್ಯತೆ. ದೋಷಗಳಿಂದ ತುಂಬಿ ಹೋದ ಕಡಲಿನಂತಿರುವ ಈ ಕಲಿಯುಗದಲ್ಲಿ ಒಂದು ವರವಿದೆ. ಅದೇನು? ಹರೇ ಕೃಷ್ಣ ಮಂತ್ರವನ್ನು ಜಪಿಸುವಷ್ಟರಿಂದಲೇ ವ್ಯಕ್ತಿಯು ಮುಕ್ತಿ ಪಡೆಯಬಹುದು. ಹಾಗಾಗಿ ಹರೇ ಕೃಷ್ಣ ಮಂತ್ರ ಹೇಳುವಂಥದ್ದು ಗೋಲೋಕೇರ ಪ್ರೇಮ ಧ್ವನಿ. ಅದು ಅಲ್ಲಿ ನಿಮಗೆ ಹರೇ ಕೃಷ್ಣ ಮಂತ್ರವನ್ನು ಜಪಿಸೋದು ಅಂತ ಹೇಳಿದ್ರೆ ಕೃಷ್ಣ ಮತ್ತು ನೀವು ಅಲ್ಲಿ ನೇರವಾದ ಕನೆಕ್ಷನ್, ಯಾರು ಕೂಡ ಮಧ್ಯದಲ್ಲಿ ಬರೋದಿಲ್ಲ. ಅಷ್ಟು ಪವರ್ಫುಲ್ ಮಂತ್ರ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಅಂತ ಹೇಳಿದ್ರೆ, ಹರೇ ಕೃಷ್ಣ ಅಂದ್ರೆ ಹರೇ ಅಂದ್ರೆ ರಾಧಾರಾಣಿ. ಓ ರಾಧಾರಾಣಿ, ಓ ಶ್ರೀಕೃಷ್ಣನ ದಿವ್ಯ ಶಕ್ತಿ, ಓ ಸರ್ವಾಕರ್ಷಕ ಶ್ರೀಕೃಷ್ಣ, ದಯವಿಟ್ಟು ನಿನ್ನ ಭಕ್ತಿ ಸೇವೆಯಲ್ಲಿ ನನ್ನನ್ನು ತೊಡಗಿಸಿಕೊಳ್ಳು ಎಂದು ಪ್ರಾರ್ಥನೆ ಮಾಡುವಂಥದ್ದು. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದರು ನಮಗೆ ಇಷ್ಟು ಒಂದು ಸುಲಭವಾದ ಒಂದು ದಾರಿಯನ್ನು ನೀಡಿದ್ದಾರೆ. ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ಮತ್ತು ಸಂತೋಷವಾಗಿರಿ ಅಂತ ಹೇಳಿ. ಹಾಗೆ ಇಲ್ಲಿ ಸಂಕೀರ್ತನೆ ಅಂತ ಹೇಳುವಂಥದ್ದು ಎಲ್ಲರೂ ಸೇರಿಕೊಂಡು ಮಾಡುವಂಥದ್ದು. ಈಗ ಒಬ್ಬರು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಒಂದು ರಾಗವಾಗಿ ಹೇಳ್ತಾರೆ, ಕೀರ್ತನೆ ಮಾಡ್ತಾರೆ. ನಂತರ ಎಲ್ಲರೂ ಕೂಡ ಅದನ್ನು ರಿಪೀಟ್ ಮಾಡುವಂಥದ್ದು. ಈಗ ಒಬ್ಬರಲ್ಲಿ ಭಕ್ತಿ ಹೆಚ್ಚು ಇದ್ರೆ ಅದು ಎಲ್ಲರಿಗೂ ಕೂಡ ಪಸರಿಸುತ್ತೆ. ಶಾಸ್ತ್ರ ಸಂದರ್ಭ ಜಪಕ್ಕಾಗಿ ಪ್ರಭುವಿನ ಪವಿತ್ರ ನಾಮ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖವಿದೆ. ಯಜ್ಞಾನಾಂ ಜಪ ಯಜ್ಞೋಸ್ಮಿ, ಸಮಸ್ತ ಯಜ್ಞಗಳು ಪವಿತ್ರವಾದದ್ದು ನಾಮ ಸಂಕೀರ್ತನೆ ಜಪ. ಭಗವದ್ಗೀತೆಯ 10ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಯಜ್ಞಗಳಲ್ಲೆಲ್ಲ ಶ್ರೇಷ್ಠವಾದಂಥದ್ದು ಜಪಯಜ್ಞ, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂಥದ್ದು. ಮಹಾಮಂತ್ರವನ್ನು ಜಪಿಸಲು ಹೀಗೆ ಮಾಡಿ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಲು ಪ್ರಾರಂಭಿಸುವ ಮೊದಲು ಪಂಚತತ್ವ ಮಂತ್ರವನ್ನು ಜಪಿಸಬೇಕು. ಏನೆಲ್ಲ ಮಾಡ್ಬೇಕು ಅಂತ ಇಲ್ಲಿ ನಾವು ನೋಡ್ಬೋದು. ಈಗ ಪಂಚತತ್ವ ಮಂತ್ರ ಹೇಳಿದ್ರೆ, ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ. ಜಯ ಶ್ರೀಕೃಷ್ಣ ಚೈತನ್ಯ, ಶ್ರೀಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿ 500 ವರ್ಷಗಳ ಹಿಂದೆ ಬಂದಿರುವಂಥದ್ದು. ಪ್ರಭು ನಿತ್ಯಾನಂದ ಬಲರಾಮ ನಿತ್ಯಾನಂದ ರಾಗಿ ಬರುವಂಥದ್ದು. ಶ್ರೀ ಅದ್ವೈತ ಮಹಾವಿಷ್ಣು ಅದ್ವೈತರಾಗಿ. ಗದಾಧರ ಅಂದ್ರೆ ರಾಧಾರಾಣಿ. ಶ್ರೀವಾಸಾದಿ ಅಂತ ಹೇಳಿದ್ರೆ ನಾರದ ಮಹರ್ಷಿಗಳು ಮತ್ತು ಗೌರ ಭಕ್ತರಿಂದ ಅವರ ಸಂಗಡಿಗರೊಂದಿಗೆ ಬರುವಂಥದ್ದು. ಸೊ ಇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂಥದ್ದು. ಮಹಾಮಂತ್ರವನ್ನು ಜಪಿಸಲು ಹೀಗೆ ಮಾಡಿ. ಏನ್ ಮಾಡ್ಬೇಕು? ಮಂತ್ರವನ್ನು ನಿಮಗೆ ಕೇಳುವಷ್ಟು ಜೋರಾಗಿ ಜಪಿಸಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಅಂದ್ರೆ ನಾವು ಏನ್ ಹೇಳ್ತೇವೆ ಅದನ್ನ ಕೇಳಿಸ್ಕೊಳ್ಬೇಕು. ನಾವು ಮನಸ್ಸಿನಲ್ಲಿಯೇ ಜಪಿಸ್ಲಿಕ್ಕಿಲ್ಲ. ಇಲ್ಲಿ ನಾವು ನಮಗೆ ಕೇಳುವಷ್ಟು ಜೋರಾಗಿ ಜಪಿಸ್ಬೇಕು. ಪ್ರತಿಯೊಂದು ಹೆಸರನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ನಾವು ಹೇಳುವಾಗ ಪ್ರತಿಯೊಂದು ಸ್ಪಷ್ಟವಾಗಿ ಉಚ್ಚರಿಸಬೇಕು.
ಗೌರವ, ಭಕ್ತಿ ಮತ್ತು ಏಕಾಗ್ರತೆಯಿಂದ ಜಪ ಮಾಡಿ. ನೀವು ಯಾವುದೇ ಸ್ಥಳದಲ್ಲಿ ಜಪಿಸಬಹುದು, ಕುಳಿತುಕೊಳ್ಳಬಹುದು ಅಥವಾ ನಡೆಯಬಹುದು, ಯಾವುದೇ ದಿಕ್ಕನ್ನು ಎದುರಿಸಬಹುದು. ನೀವು ಯಾವುದೇ ಸಮಯದಲ್ಲಿ ಜಪಿಸಬಹುದು. ಒಳ್ಳೆಯ ಸಮಯ ಅಂತ ಹೇಳಿದ್ರೆ ಮುಂಜಾನೆ ಸಮಯದಲ್ಲಿ ಜಪಿಸಲು ಸೂಚಿಸಲಾಗ್ತದೆ, ಬ್ರಹ್ಮ ಮುಹೂರ್ತದಲ್ಲಿ. ಸ್ನಾನ ಮಾಡುವ ಮೊದಲು ಅಥವಾ ನಂತರ ನೀವು ಜಪಿಸಬಹುದು. ಎಣಿಕೆ ಇಟ್ಟುಕೊಂಡು ಜಪಿಸಲು ಸೂಚಿಸಲಾಗ್ತದೆ. ಈ ರೀತಿಯಾಗಿ ಜಪಮಾಲೆ ಹಿಡಿದುಕೊಂಡು ಜಪ ಮಾಡುವಂಥದ್ದು. ಹಾಗೆ ನಾವು ಅಡುಗೆ ಮಾಡುವಾಗ್ಲೂ ಕೂಡ ಜಪ ಮಾಡ್ಬೋದು. ಆದ್ರೆ ಜಪಮಾಲೆ ಇಟ್ಕೊಂಡ್ ಮಾಡಿದ್ರೆ ಅದು ನಮ್ಗೆ ಎಣಿಕೆ ಬರ್ತದೆ, ಕೌಂಟ್ ಮಾಡ್ಲಿಕ್ಕೆ ಆಗ್ತದೆ. ಇನ್ನು ಏನೆಲ್ಲ ಮಾಡಬಾರ್ದು, ಒಬ್ಬರು ಮಹಾಮಂತ್ರದ ಒಂದು ಭಾಗವನ್ನು ಮಾತ್ರ ಜಪಿಸಬಾರ್ದು. ಹರೇ ಕೃಷ್ಣ ಮಹಾಮಂತ್ರವನ್ನು ಪೂರ್ತಿಯಾಗಿ 16 ಮಂತ್ರ ಕೂಡ ಹೇಳಬೇಕು, ಒಂದು ಭಾಗವನ್ನು ಮಾತ್ರ ಜಪಿಸಬಾರ್ದು. ನಂತರ ಜಪ ಮಾಡುವಾಗ ಪುಸ್ತಕ, ಪತ್ರಿಕೆ ಓದುವುದು ಅಥವಾ ಟಿವಿ ನೋಡುವುದು ಮಾಡಬಾರದು. ಜಪದ ಪ್ರಯೋಜನಗಳು ಏನು ಅಂತ ನೋಡೋಣ. ಪಾಪದ ಪ್ರತಿಕ್ರಿಯೆಗಳಿಂದ ಬಿಡುಗಡೆ. ಇಲ್ಲಿ ಈ ಒಂದು ಪಾಪದ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಏನಾಗ್ತದೆ, ಪಾಪ ಮಾಡಿದ್ರೆ ನಮ್ಗೆ ಗೊತ್ತಿಲ್ದೇನೆ ನಾವೆಷ್ಟೋ ಪಾಪಗಳು ಮಾಡಿರ್ತೀವಿ. ಇದಕ್ಕೆ ನಾವು ನರಕದಲ್ಲಿ ಈ ರೀತಿಯಾದ ಎಲ್ಲಾ ಕಷ್ಟಗಳನ್ನು ಕೊಡ್ತಾರೆ, ನಮ್ಗೆ ಈ ರೀತಿಯಾದ ಶಿಕ್ಷೆಯನ್ನು ಕೊಡ್ತಾರೆ. ಸೊ ಇದರಿಂದ ಬಿಡುಗಡೆ ಹೊಂದ್ಬೇಕಂದ್ರೆ ಏನ್ ಮಾಡ್ಬೇಕು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ಬೇಕು. ಐಹಿಕ ಭೋಗಗಳಿಂದ ಪರಿಹಾರ ಸಿಗುತ್ತೆ. ನಮ್ಮ ಪ್ರಸ್ತುತ ಸ್ಥಿತಿಯಲ್ಲಿ ನಾವು ಯಾವುದೇ ವಿಚಿತ್ರ ಆಲೋಚನೆಗಳು ಮತ್ತು ಆಸೆಗಳಿಗೆ ಗುಲಾಮರಾಗಿದ್ದೇವೆ. ಈಗ ನೀವು ನೋಡ್ಬೋದು, ಯುವ ಜನತೆ, ಇವರಿಗೆ ನೀವು ಹೋಗಿ ಜಪ ಮಾಡಿ ಅಂತ ಹೇಳಿದ್ರೆ ಅವರಿಗೆ ಅದರಲ್ಲಿ ಆಸಕ್ತಿ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಆ ಒಂದು ಗೈಡೆನ್ಸ್ ಕೂಡ ಸಿಕ್ಕಿರೋದಿಲ್ಲ, ಅವರ ಸಮಯ ಕೂಡ ಹಾಳಾಗ್ತಾ ಇರುತ್ತೆ. ಬೇಡದ ಒಂದು ವ್ಯಸನಿಗಳಾಗಿರ್ತಾರೆ ಅವರು. ಅದರಿಂದೆಲ್ಲ ಮುಕ್ತರಾಗ್ಬೋದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ. ಮಾನಸಿಕ ಒತ್ತಡದಿಂದ ಬಿಡುಗಡೆ. ಈಗ ಭಕ್ತರೆಲ್ಲ ಸೇರಿಕೊಂಡು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ, ಆ ಒಂದು ಕೀರ್ತನೆ ಮಾಡೋದ್ರಿಂದ ಏನಾಗ್ತದೆ ನೋಡ್ಬೋದು ನೀವು, ಒಂದು ನಿಜವಾದ ಸಂತೋಷ ಅಂದ್ರೆ ಏನು ಅಂತೇಳಿ ತಿಳಿಯುತ್ತೆ. ಇದು ಮಾನಸಿಕ ಒತ್ತಡದಿಂದ ಬಿಡುಗಡೆ ಸಿಗುವಂಥದ್ದು. ಮನಸ್ಸಿನ ಶಾಂತಿ, ನೆಮ್ಮದಿ. ಯಾಕಂತ ಹೇಳಿದ್ರೆ ಈ ದೇಹಕ್ಕೆ ಸುಖ ಹೇಳುವಂಥದ್ದು ದೇಹಕ್ಕೆ, ಮತ್ತು ಈ ಶಾಂತಿ ನೆಮ್ಮದಿ ಹೇಳುವಂಥದ್ದು ಮನಸ್ಸಿಗೆ. ಸೊ ಇದು ನಮಗೆ ಸಿಗುವಂಥದ್ದು ಎಲ್ಲಿ, ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ. ಹಾಗೆ ಸಂತೋಷ ಹೇಳುವಂಥದ್ದು ಆತ್ಮಕ್ಕೆ, ನಿಜವಾದ ಸಂತೋಷ. ಆತ್ಮ ಸಂತೃಪ್ತಿ ಅಂದ್ರೆ ದೇಹ ಕೂಡ ಸಂತೃಪ್ತಿ ಆಗಿರ್ತದೆ ಅಂತ ಹೇಳಲಾಗ್ತದೆ, ಮನಸ್ಸು ಕೂಡ ಸಂತೃಪ್ತಿ ಆಗುತ್ತೆ. ಹಾಗಾಗಿ ಆ ನಿಜವಾದ ಸಂತೋಷ, ಭಗವಂತನ ಜೊತೆ ಆತ್ಮವನ್ನು ಕನೆಕ್ಟ್ ಮಾಡಿದಾಗ ನಿಜವಾದ ಸಂತೋಷ ಏನು ಅಂತ ನಮ್ಗೆ ತಿಳಿಯುತ್ತೆ. ಜ್ಞಾನೋದಯ ಆಗುತ್ತೆ. ನಂತರ ಹರೇ ಕೃಷ್ಣ ಜಪ ಮಾಡುವ ಬಗ್ಗೆ ಜನರು ಏನು ಹೇಳ್ತಾರೆ ಅಂತ ನೋಡೋಣ. ಇವರು ಜಾರ್ಜ್ ಹ್ಯಾರಿಸನ್, ಇವರು ಪ್ರಭುಪಾದರು ಅಮೆರಿಕಕ್ಕೆ ಹೋದಾಗ ಇವರು ಈ ಮ್ಯೂಸಿಷಿಯನ್ ಆಗಿದ್ರು. ಅವರು ಆ ಮ್ಯೂಸಿಷಿಯನ್ ಇಂದ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಮ್ಯೂಸಿಕ್ ನಿಂದಾಗಿ ಇಡೀ ಪ್ರಚಾರವನ್ನು ಮಾಡ್ತಾರೆ. ನಂತರ ಜೀನ್ ಕ್ಲಾಡ್ ಹೆಲಿಚ್, ಇವರು ಎವ್ರಿಥಿಂಗ್ ಸ್ಟಾರ್ಟೆಡ್ ಹ್ಯಾಪನಿಂಗ್ ಫಾರ್ ಮೀ ವೆನ್ ಐ ಬಿಗ್ಯಾನ್ ಚಾಂಟಿಂಗ್ ಹರೇ ಕೃಷ್ಣ. ಇವರಿಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದಾಗಿ ಎಲ್ಲವೂ ಕೂಡ ಆಗಲು ಸಂಭವಿಸಿತು. ನಂತರ ಚಾಂಟಿಂಗ್ ಹರೇ ಕೃಷ್ಣ ಹ್ಯಾಸ್ ಮೇಡ್ ಎ ಟ್ರೆಮೆಂಡಸ್ ಇಂಪ್ಯಾಕ್ಟ್ ಇನ್ ಮೈ ಲೈಫ್. ಇವರಿಗೆ ತುಂಬಾ ಪರಿಣಾಮಕಾರಿಯಾಗಿ ಅವರ ಜೀವನದ ಮೇಲೆ ಬೀರಿದೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ. ಇವರು ಆಲ್ಬರ್ಟ್ ಫ್ರೆಶ್ಫರ್ಡ್ ಓನರ್, ಫಾರ್ಡ್ ಮೋಟಾರ್ಸ್ ಇವರದ್ದು ಓನರ್ ಆಗಿರ್ತಾರೆ. I have been chanting Hare Krishna for many years and I have never found anything more pleasurable. ಇವರು ತುಂಬಾ ವರ್ಷಗಳಿಂದ ಹರೇ ಕೃಷ್ಣ ಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಸೊ ಇವರಿಗೆ ತುಂಬಾ ಸಂತೋಷ ಸಿಕ್ಕಿದೆ, ಬೇರೆ ಯಾವ್ದ್ರಲ್ಲೂ ಕೂಡ ಆ ಸಂತೋಷ ಅವ್ರಿಗೆ ಸಿಕ್ಕಿರ್ಲಿಲ್ಲ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ ಅವರಿಗೆ ಆ ಒಂದು ಹ್ಯಾಪಿನೆಸ್ ಸಿಕ್ಕಿದೆ. ಇವರು ND ದೇಸಾಯಿ, ಲೀಡಿಂಗ್ ಇಂಡಿಯನ್ ಇಂಡಸ್ಟ್ರಿಯಲಿಸ್ಟ್. Chanting Hare Krishna has helped me face all the ups and downs in my life with a great confidence and peace of mind. ಈಗೇನಾಗಿದೆ, ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ ಈ ಜೀವನದಲ್ಲಿ ಏರಿಳಿತ ಏನಿದೆ ಅದನ್ನೆಲ್ಲವನ್ನು ಕೂಡ ಅವರು ಆತ್ಮವಿಶ್ವಾಸದಿಂದ ಮತ್ತು ಏನ್ ಹೇಳ್ತಾರೆ ಶಾಂತಿಯಿಂದ ಎದುರಿಸಲು ಸಾಧ್ಯ ಆಗಿದೆ ಅವರಿಗೆ.
ಇವರು ಋಷಿಕೇಶ್ ಮಫತ್ಲಾಲ್, ಸಿಇಒ ಮಫತ್ಲಾಲ್ ಫ್ಯಾಬ್ರಿಕ್ಸ್ ಇದು. ಇವರು ಡಚ್ ಮಾಡೆಲ್. ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸಾರಿ, ಚಾಂಟಿಂಗ್ ಹೆಲ್ಪ್ ಮೀ ಗಿವ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್, ಇಟ್ ಚೇಂಜ್ಡ್ ಮೈ ವಿಷನ್ ಆಫ್ ಥಿಂಗ್ಸ್. ಇವ್ರು ಈ ರೀತಿಯಾಗಿ ಮಾಡೆಲ್ ಆಗಿರ್ತಾರೆ. ಆದ್ರೆ ಅವರು ಚಾಂಟಿಂಗ್ ಮಾಡೋದ್ರಿಂದ ನೋಡ್ಬೋದು ನೀವು ಯಾವ ರೀತಿಯಾದ ಬದಲಾವಣೆ ಆಗುತ್ತೆ ಅವರಲ್ಲಿ. ಅವರು ಈ ಒಂದು ವೇದದ ಹವ್ಯಾಸಗಳಿಂದ ಮುಕ್ತರಾಗ್ತಾರೆ ಮತ್ತು ಅವರ ದೃಷ್ಟಿಕೋನವು ಬದಲಾಗ್ತದೆ. By starting to chant Hare Krishna, I feel tremendous happiness. ಇವರು ಕೂಡ ಮಾಡೆಲ್ ಆಗಿರ್ತಾರೆ. ಇವರು ಈ ಒಂದು ಚಾಂಟಿಂಗ್ ಮಾಡೋದ್ರಿಂದ, ಹರೇ ಕೃಷ್ಣ ಮಹಾಮಂತ್ರ ಜಪಿಸೋದ್ರಿಂದ ಅವರಿಗೆ ತುಂಬಾ ಸಂತೋಷವು ಸಿಕ್ಕಿದೆ. ಇವರು ವಿಕಿ ಓವರ್ಟನ್ ಲೀಡಿಂಗ್ ಯುರೋಪಿಯನ್ ಮಾಡೆಲ್ ಆಗಿದ್ರು. ನಂತರ My outlook towards life is lot more brighter after starting to associate with Hare Krishna devotees and chanting the Maha Mantra. ಇವರಿಗೆ ಭಕ್ತರ ಸಂಘದಲ್ಲಿ ಇದ್ದುಕೊಂಡು ಈ ಭಕ್ತಿ ಸೇವೆಯನ್ನು, ಇದು ಹರೇ ಕೃಷ್ಣ ಮಹಾಮಂತ್ರ ಜಪಿಸೋದ್ರಿಂದ ಏನಾಗುತ್ತೆ, ತುಂಬಾ ಅವರಲ್ಲಿ ಬದಲಾವಣೆಯನ್ನು ನೋಡಿದ್ರು. ಇವರು ಬ್ರೂಸ್ ಕ್ಲೇನ್ಬರ್ಗ್ ನೇವಿ ಆಫೀಸರ್. ಇವರು ಮಾರ್ಕೋ ಫೆರಿನಿ ಇಟಾಲಿಸ್ ಟಾಪ್ ಫರ್ನಿಚರ್ ಡಿಸೈನರ್. ಇವ್ರು ಏನ್ ಹೇಳ್ತಾರೆ, ಚಾಂಟಿಂಗ್ ಮೇಕ್ಸ್ ಮೀ ಫೀಲ್ ಕ್ಲೋಸ್ ಟು ಗಾಡ್. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ ಇವರಿಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ಭಗವಂತನಿಗೆ ಸಮೀಪದಲ್ಲಿರುವ ಹಾಗೆ ಅನಿಸುತ್ತೆ. Mahamantra significantly reduces stress, depression, and the mode of ignorance and considerably increases mode of goodness. ಅಂದ್ರೆ ಈ ಮಹಾಮಂತ್ರವನ್ನು ಜಪಿಸೋದ್ರಿಂದ ಏನಾಗುತ್ತೆ, ಈ ಆತಂಕ, ಖಿನ್ನತೆ ಮತ್ತೆ ಅಜ್ಞಾನ, ಈ ಅಂದ್ರೆ ತಮೋಗುಣದಿಂದ ಸತ್ವಗುಣಕ್ಕೆ ನಾವು ತಮೋಗುಣ ಕಡಿಮೆಯಾಗಿ ಸತ್ವಗುಣವು ಹೆಚ್ಚು ಆಗ್ತದೆ ಮಹಾಮಂತ್ರವನ್ನು ಜಪಿಸೋದ್ರಿಂದ. David Wolf, Master of Social Service Program at Florida State University, researcher for studying the effects of Hare Krishna, chanting Hare Krishna Mahamantra. Okay. Paul Blair, printing executive. ಏನ್ ಹೇಳ್ತಾರೆ ಅಂದ್ರೆ, when I am stressed out, I chant. It's one thing which charges my batteries, it clears my mind and brings me back in focus. ಚಾಂಟಿಂಗ್ ಮಾಡೋದ್ರಿಂದ, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ ಏನಾಗುತ್ತೆ, ಅವರಿಗೆ ಆ ಒಂದು ಉತ್ಸಾಹ ಬರುತ್ತೆ. ಭಗವಂತನ ಒಂದು ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ಅವರ ಮನಸ್ಸು ಕೂಡ ಪರಿಶುದ್ಧವಾಗುತ್ತೆ ಅಂತ ಆ ಒಂದು ಫೀಲಿಂಗ್ಸ್ ಬರುತ್ತೆ ಅವರಿಗೆ, ಮತ್ತೆ ಅವರ ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ಆಗುತ್ತೆ ಅವರಿಗೆ. ಇವರು ಪಾಲ್ ಬ್ಲೇರ್, ಪ್ರಿಂಟಿಂಗ್ ಎಕ್ಸಿಕ್ಯೂಟಿವ್. ಮತ್ತೆ when I am nervous, I find chanting very calming. I don't get shaken up at little things. ಇವರು ಹೇಳುವಂಥದ್ದು, ಅವರಿಗೆ ಗೊಂದಲ ಉಂಟಾದಾಗ ಅವರು ಏನ್ ಮಾಡ್ತಾರೆ, ಚಾಂಟಿಂಗ್ ಮಾಡ್ತಾರೆ. ಅವರಿಗೆ ಯಾವ್ದು ಈ ಸಣ್ಣ ಸಣ್ಣ ವಿಷಯಗಳಲ್ಲಿ ಅವರು ಅದಕ್ಕೆ ವಿಚಲಿತರಾಗೋದಿಲ್ಲ. ಮಿಸಸ್ ಸ್ಯಾಲಿ ರೆಲೆಟ್, ಮರ್ಚಂಡೈಸರ್ ಇವರು. ಎಸ್. Chanting Hare Krishna and reading authorized books on Krishna consciousness has brought me great peace. ಇವರಿಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದು ಮತ್ತು ಅಧಿಕೃತ ಅಂದ್ರೆ ಈಗ ಪ್ರಭುಪಾದರ ಆಚಾರ್ಯರ ಈ ಒಂದು ಪುಸ್ತಕಗಳು ಏನಿದೆ, ಭಗವದ್ಗೀತೆ, ಭಾಗವತ ಓದೋದ್ರಿಂದ ಏನಾಗುತ್ತೆ, ಅವರಿಗೆ ತುಂಬಾ ಶಾಂತಿ ಸಿಗುತ್ತೆ. ಓಕೆ,
ಓಕೆ, ಇವರು ಟೊರೆಂಟೊ ಹೆಲ್ತ್ ಸ್ಪಾ ಪ್ರೊಪ್ರೈಟರ್ ಆಗಿದ್ದಾರೆ. ಎಸ್, ನೀವು ಕೂಡ ಜಪ ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಮತ್ತು ಸಂತೋಷವಾಗಿರಿ. ಎಸ್, ಹರೇ ಕೃಷ್ಣ. ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಒಂದು ನಿಮಿಷ ನೀವು